हरे कृष्णा 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 हरे हरे, हरे राम 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 हरे हरे. ओके. हरे कृष्ण ಎಲ್ಲರಿಗೂ ಸ್ವಾಗತ. जय जय श्री चैतन्य, जय नित्यानंद, जय अद्वैत चंद्र, जय गौर भक्त वृंद, चैतन्य चरतामृता की जय, कृष्णाज कविराज गोस्वामी की जय, श्रील प्रभुपाद की जय, द गौर प्रेमानंद. ಎಸ್ 179 ಶ್ಲೋಕ. ಮಧ್ಯಲೀಲಾ ಚೈತನ್ಯ ಚರಿತಾಮೃತ ಮಧ್ಯಲೀಲಾ 4ನೇ ಅಧ್ಯಾಯ 179 ಶ್ಲೋಕ. परम विरक्त मौनी सर्वत्र उदासीना, ग्राम्या वार्ता भये द्वितीया संगहीना. परम विरक्त मौनी सर्वत्र उदासीना, ग्राम्या वार्ता भये द्वितीया संगहीना. ಅನುವಾದ. ಚೈತನ್ಯ ಮಹಾಪ್ರಭುಗಳು ಮಾತನ್ನು ಮುಂದುವರಿಸಿದರು. ಶ್ರೀ ಮಾಧವೇಂದ್ರ ಪುರಿಯವರು ಸದಾ ಒಂಟಿಯಾಗಿರುತ್ತಿದ್ದರು, ಪರಮ ವಿರಕ್ತರು, ಸದಾ ಮೌನದಿಂದಿರುತ್ತಿದ್ದರು. ಲೌಕಿಕವಾದ ಯಾವುದರಲ್ಲೂ ಅವರಿಗೆ ಆಸಕ್ತಿ ಇರುತ್ತಿರಲಿಲ್ಲ. ಗ್ರಾಮ್ಯ ವಿಷಯಗಳನ್ನು ಕುರಿತು ಮಾತನಾಡ ಬೇಕಾದಿತ್ತಲ್ಲ ಎಂದು ಹೆದರಿ ಅವರು ಯಾರನ್ನು ಸಂಗಾತಿಯನ್ನಾಗಿ ಮಾಡಿಕೊಳ್ಳದೆ ಜೀವಿಸಿದರು. ಎಸ್, ನೋಡಿ ಹೇಗೆ ಅಂದ್ರೆ ಇಲ್ಲಿ ನಾವು ಒಂದೊಂದು ತಿಳಿಬೇಕು. ನಾವಿದನ್ನು ಇಮಿಟೇಷನ್ ಮಾಡ್ಲಿಕ್ಕೆ ಇಲ್ಲ. ಪ್ರಭುಪಾದ್ ನೋಡಿ, ಪ್ರಭುಪಾದ್ ಹೇಳುವಂತದ್ದು ಎಲ್ಲಿ ಬರ್ತದೆ, ಇದು ಭಗವದ್ಗೀತೆಯಲ್ಲಿ ಬರ್ತದೆ. ಪ್ರಭುಪಾದ್ ಹೇಳ್ತಾರೆ, ಒಂದು ನಿಮಿಷ, 13ನೇ ಅಧ್ಯಾಯದಲ್ಲಿ ಬರ್ತದೆ. ಪ್ರಭುಪಾದ್ ಅದಕ್ಕೆ ಎಂತ ಹೇಳ್ತಾರೆ, ವಿವಿಕ್ತ ದೇಶ ಸೇವಿತ್ವಂ, ವಿವಿಕ್ತ ದೇಶ ಸೇವಿತ್ವಂ. ನೋಡಿ ಅದರ ಮೀನಿಂಗ್ ನೋಡುವ, ಪ್ರಭುಪಾದ್ ಎಂತ ಕೊಟ್ಟಿದ್ದಾರೆ. 13 ಚಾಪ್ಟರ್ 13. ಹಾಗಾಗಿ ನಾವು ಇದನ್ನು ಇಮಿಟೇಟ್ ಮಾಡ್ಲಿಕ್ಕಿಲ್ಲ. ನಮ್ಗೆ ಪ್ರಭುಪಾದ್ ಎಂತ ಹೇಳಿದ್ದಾರೆ 13 ಚಾಪ್ಟರ್ ಅಲ್ಲಿ ಹೇಳಿದ್ದಾರೆ. ಎಸ್, ವಿವಿಕ್ತ್ವ solitary, yes, ವಿವಿಕ್ತ ದೇಶ ಪ್ಲೇಸ್ ಸೇವಿತುಂ ಆಸ್ಪೈರಿಂಗ್. ಪ್ರಭುಪಾದ್ ಇಲ್ಲಿ ಹೇಳುವಂತದ್ದು yes. ಪ್ರಭುಪಾದ್ ಹೇಳುವಂತದ್ದು ಸೆಕ್ಲೂಡೆಡ್ ಲಿವಿಂಗ್ ಅಂದ್ರೆ ಲಿವಿಂಗ್ ಇನ್ ಡಿವೋಟೀಸ್ ಅಸೋಸಿಯೇಷನ್, ಭಕ್ತರ ಸಂಘದಲ್ಲಿರುವಂಥದ್ದು. ಈಗ ಇಲ್ಲಿ ಅಂತ ಉಂಟು, ಇಲ್ಲಿ ಕಂಪ್ಲೀಟ್ ಉಲ್ಟಾ. ಇಲ್ಲಿ ಇರುವಂತದ್ದು ಎಂತ ಹೇಳಿದ್ದಾರೆ, ಇಲ್ಲಿ ಮಾಧವೇಂದ್ರ ಪುರಿ ಅವರು ಸದಾ ಒಂಟಿಯಾಗಿ ಇರುತ್ತಿದ್ದರು. ನಮ್ಗೆ ಒಂಟಿಯಾಗಿರ್ಲಿಕ್ಕಿಲ್ಲ ಅಂತ ಪ್ರಭುಪಾದ್ ಹೇಳುವಂಥದ್ದು. ಪರಮ ವಿರಕ್ತರು ಸದಾ ಮೌನದಿಂದ ಇರುತ್ತಾರೆ. ನೋಡಿ, ನಾವು ಪ್ರೀಚ್ ಮಾಡ್ಬೇಕು, ಮೌನದಿಂದ ಇರ್ಲಿಕ್ಕಿಲ್ಲ. ನಾವು ಲೌಕಿಕವಾದ ಯಾವುದರಲ್ಲೂ ಅವರಿಗೆ ಆಸಕ್ತಿ ಇರುತ್ತಿರಲಿಲ್ಲ. ಯಾಕೆ ನಮ್ಗೆ ಲೌಕಿಕದಲ್ಲಿ ಎಲ್ಲ ಆಸಕ್ತಿ ಉಂಟು. ನಾವು ಎಂತಂದ್ರೆ ಈಗ ನಾವು ನ್ಯೂ ಫೈಟ್ಸ್, ಬಿಗಿನರ್ಸ್. ಗ್ರಾಮ್ಯ ವಿಷಯಗಳನ್ನು ಕುರಿತು ಮಾತನಾಡಬೇಕಾದಿತ್ತಲ್ಲ ಎಂದು ಹೆದರಿ. ನೋಡಿ, ನಮ್ಗೆ ಗ್ರಾಮ್ಯ ವಿಷಯದಲ್ಲಿ ಮಾತಾಡ್ಲಿಕ್ಕೆ ತುಂಬಾ ಇಚ್ಛೆ ಉಂಟು, ಆದ್ರೆ ಅವರಿಗೆ ಅದರಲ್ಲಿ ಮಾತಾಡ್ಲಿಕ್ಕೆ ಇಚ್ಛೆ ಇರಲಿಲ್ಲ. ಅದಕ್ಕೆ ಅವರು ಹೆದರಿ ಅವರು ಯಾರನ್ನು ಸಂಗಾತಿಯನ್ನಾಗಿ ಮಾಡಿಕೊಳ್ಳದೆ ಜೀವಿಸ್ತಾರೆ. ಹಾಗಾಗಿ ತುಂಬಾ ವ್ಯತ್ಯಾಸ ಉಂಟು ಇಲ್ಲಿ. ಓಕೆ, ಹಾಗಾಗಿ ಅನುಕರಣೆ ಮಾಡಬಾರ್ದು. ಈಗ ಮಾಧವೇಂದ್ರ ಪುರಿ ಮಾಡಿದನ್ನು ನಾವು ಅನುಕರಣೆ ಮಾಡ್ಲಿಕ್ಕಿಲ್ಲ.
ನಾವು ಯಾವ ನೆಲೆಯಲ್ಲಿ ಇದ್ದೇವೆ ಅದರ ಪ್ರಭುಪಾದ ನಮಗೆ ಎಸ್, ಯು ಶುಡ್ ನಾಟ್ ಬಿ ಅಲೋನ್, ಯು ಶುಡ್ ಬಿ ವಿತ್ ಡಿವೋಟಿ ಅಸೋಸಿಯೇಷನ್. ಯಾಕೆ ಪ್ರಭುಪಾದ್ ಹೇಳ್ತಾ ಇದ್ದಾರೆ ಎಸ್? ಯಾರು ಹ್ಯಾಂಡ್ ರೈಸ್ ಮಾಡಿ, ಯಾರಿಗೆ ಉತ್ತರ ಗೊತ್ತಿದೆ? ಯಾಕೆ ಪ್ರಭುಪಾದ್ ಯಾವಾಗ್ಲೂ ಡಿವೋಟಿ ಅಸೋಸಿಯೇಷನ್ ಇರ್ಬೇಕಂತ ಹೇಳ್ತಾ ಇದ್ದಾರೆ? ಎಸ್, ಯಾರಿಗದು ಉತ್ತರ ಗೊತ್ತುಂಟ? ಯಾಕೆ ಒಬ್ಬರೇ ಇರಬಾರ್ದು? ಎಸ್, ರಾಘವ್ ಅವರೇ ಹೇಳಿ. ಹರೇ ಕೃಷ್ಣ ಪ್ರಭು, ನಾವು ಇನ್ನ ಸಾಧನಾ ಭಕ್ತಿಲಿ ಇದೀವಿ ಪ್ರಭು. ನಮ್ಮ ಭಕ್ತಿ ಬೆಳಿಬೇಕಂದ್ರೆ ನಾವು ಡಿವೋಟಿ ಜೊತೆ ಇದ್ದಾಗ ನಮ್ಮ ಭಕ್ತಿ ಬೆಳಿಲಿಕ್ಕೆ ಸಹಾಯ ಆಗುತ್ತೆ ಪ್ರಭುಜಿ. ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ಶ್ವೇತಾ ಕುಲಕರ್ಣಿ. ಆಧ್ಯಾತ್ಮಿಕ ಪ್ರಗತಿಗೆ ಪ್ರಭುಜಿ. ಓಕೆ, ನೆಕ್ಸ್ಟ್ ಆಶಾ ಎಸ್. ಹರೇ ಕೃಷ್ಣ ಪ್ರಭುಜಿ. ಅದೇ ಸೇಮ್, ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗ್ಲಿಕ್ಕೆ ನಮ್ಗೆ ಭಕ್ತರ ಸಂಘ ತುಂಬಾ ಇಂಪಾರ್ಟೆಂಟ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಪದ್ಮವಾಸು. ಪದ್ಮ. ಹರೇ ಕೃಷ್ಣ ಪ್ರಭುಜಿ. ಅದು ನಾವು ತಪ್ಪು ಮಾಡಿದಾಗ ಅವರು ನಮ್ಗೆ ತಿದ್ದಿ ಮಾರ್ಗದರ್ಶನ ನೀಡ್ತಾರೆ, ಇಲ್ಲ ಅಂದ್ರೆ ನಾವು ತಪ್ಪು ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಏಕಾಂಗಿಯಾಗಿ ಮಾಡ್ಬೇಕಾದ್ರೆ. ವೆರಿ ಗುಡ್, ವೆರಿ ಗುಡ್ ಪಾಯಿಂಟ್, ವೆರಿ ಗುಡ್. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಉಂಟು ನಿಮ್ಗೆ. ಓಕೆ, ನೆಕ್ಸ್ಟ್ ಉಷಾ ಭಟ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಮ್ಮ ಅನರ್ಥ ನಿವೃತ್ತಿ ಅಂಡ್ ಮತ್ತೆ ಹೋಯ್ತಲ್ಲ ಅನರ್ಥ ನಿವೃತ್ತಿಗೆ, ಆಮೇಲೆ ಓಕೆ ಟೋಟಲಿ ಫಾರ್ಗಾಟ್. ಓಕೆ ಓಕೆ, ಹರೇ ಕೃಷ್ಣ. ನೆಕ್ಸ್ಟ್ ಪ್ರೇಮರಾಘವ. ನಮ್ಮ ಅನರ್ಥ ನಿವೃತ್ತಿ ಆಗದೆ ನಮ್ಮ ತಪ್ಪು ನಮ್ಗೆ ತಿಳಿಯಲ್ಲ, ಅದಕ್ಕಾಗಿ ಸಾಧು ಸಂಘ ಬೇಕು ನಮ್ಗೆ. ಓಕೆ, ಹರೇ ಕೃಷ್ಣ. ಎಸ್, ಧನ್ಯವಾದ ಎಲ್ಲರಿಗೂ ಉತ್ತರ ಕೊಟ್ಟದಕ್ಕೆ. ಎಸ್, ಈಗ ಯಾಕೆಂದ್ರೆ ಪ್ರಭುಪಾದ್ ಹೇಳುವಂತದ್ದು, ಪ್ರಭುಪಾದ್ ಕೈ ಜೋಡಿಸಿ ಹೇಳ್ತಾರೆ, ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. Even though you are facing more problem, but still be with association. ಯಾಕೆ ಪ್ರಭುಪಾದ್ ನಮ್ರರಾಗಿ ಕೈ ಜೋಡಿಸಿ ಇದನ್ನು ಹೇಳ್ತಾ ಇದ್ದಾರೆ? ಎಸ್, ಯಾರು ಹೇಳ್ಬೋದು? ಒಂದ್ ನಿಮಿಷ. ಎಸ್, ನಮ್ರರಾಗಿ ಪ್ರಭುಪಾದ್ ಯಾಕೆ ಹೇಳ್ತಾ ಇದ್ದಾರೆ? ಎಸ್, ಪದ್ಮವಾಸು ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹಾ, ಅದು ನಮ್ಮಲ್ಲಿ ನಾವು ಒಬ್ರೇ ಇದಾಗಿ ಜಪ ಮಾಡಕ್ ಭಕ್ತಿ ಮಾಡಕ್ ಹೋದಾಗ ನಾವು ಎಷ್ಟೇ ಮುಂದುವರೆದಿರೋ ಭಕ್ತರಾದ್ರೂ ಕೂಡ, ಉದಾಹರಣೆಗೆ ಭರತ ಮಹಾರಾಜ್ ಅವರು ಎಲ್ಲಾನು ಭಾವಾಂತಕ್ಕೆ ಹೋಗಿ ಭಕ್ತಿ ಮಾಡಕ್ ಹೋಗಿ ಅವರು ಇದನ್ನ ಕಳ್ಕೊಂಡ್ರು. ಅದೇ ತರ ನಾವು ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅವರು ನಮ್ಗೆ ಇದಾಗಿ ಹೇಳ್ತಾ ಇದ್ದಾರೆ ಪ್ರಭುಜಿ, ಭಕ್ತಿ ಮಾಡ್ತಾರೆ. ಹರೇ ಕೃಷ್ಣ. ಎಸ್, ಪಂಕಜ. ಹರೇ ಕೃಷ್ಣ ಪ್ರಭುಜಿ. ನಮ್ಮಲ್ಲೇ ಭಕ್ತರಲ್ಲೇ ಜಗಳ ಆಡ್ಕೋತೀರಿ ಅಂತೇಳಿ ಅದಕ್ಕೋಸ್ಕರ ನಾವು ಗುಡ್ ಅಸೋಸಿಯೇಷನ್ ಅಲ್ಲಿ ಇರ್ಬೇಕು. ಅಕಸ್ಮಾತ್ ನಾವು ಭಕ್ತಿಯಿಂದ ಕೆಳಗಡೆ ಬಂದ್ಬಿಟ್ರು ಅವ್ರು ನಮ್ಮನ್ ಕೈ ಹಿಡಿದು ಎತ್ತಾರೆ ಪ್ರಭುಜಿ, ನಮ್ ತಪ್ಪುಗಳನ್ನ ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ನಮ್ ಸಾಧು ಸಂಘ ಬೇಕೇ ಬೇಕು. ಓಕೆ, ಎಸ್, ಸುನೀತಾ ಅವರೇ ಹೇಳಿ. ಪ್ರಭುಜಿ, ನಾವು ಒಬ್ರೇ ಇದ್ರೆ ನಾವು ಏನು ಭಕ್ತಿ ಮಾಡಕ್ಕಾಗಲ್ಲ. ಒಂದನೇದ್ದು. ಎರಡನೇದ್ದು, ಭಕ್ತಿ ಸಂಘ ಬೇಕೇ ಬೇಕು. ನಮ್ ಮನಸ್ಸು ಅನ್ನೋದು ತುಂಬಾ ಚಂಚಲವಾಗಿರುತ್ತೆ. ಸೊ ನಾವು ಭಕ್ತಿ ಸಂಘದಲ್ಲಿ ಇದ್ದಾಗ ನಾವು ಒಂದು ಮುಂದ್ ನಡ್ಕೊಂತಾ ಹೋಗ್ತೀವಿ, ಅವ್ರು ಹೇಳಿದವ್ರು ಅನುಸರಿಸ್ತಾ ಹೋಗ್ತೀವಲ್ಲ, ಸೊ ನಮ್ಗೊಂದು ಒಂದ್ ಮಟ್ಟ ತಲುಪ್ತೀವಿ ಅಂತ ಆಗ್ತದೆ. ಹರೇ ಕೃಷ್ಣ. ಎಸ್ ಎಸ್, ನೋಡಿ ಪ್ರಭುಪಾದ್ ಹೇಳುವಂಥದ್ದು, ಯಾಕೆಂದ್ರೆ ದಿಸ್ ಮೆಟೀರಿಯಲ್ ವರ್ಲ್ಡ್ ಈಸ್ ಫುಲ್ ಆಫ್ ಪ್ರಾಬ್ಲಮ್. ಪ್ರಭುಪಾದ್ ಹೇಳುವಂಥದ್ದು, ಇಫ್ ಯು ಆರ್ ನಾಟ್ ಇನ್ ಡಿವೋಟಿ ಅಸೋಸಿಯೇಷನ್, ಇಫ್ ಯು ಗೋ ಔಟ್ಸೈಡ್, ದೇರ್ ವಿಲ್ ಪ್ರಾಬ್ಲಮ್. ಸಮಸ್ಯೆ. ಇಲ್ಲಿ ಭಕ್ತರ ಸಂಘದಲ್ಲಿ ಇರದಿದ್ರೆ ಈಗ ನಾವು ಬಿಡುವಂಥದ್ದು ಎಂತ ಕಷ್ಟ ಆಗ್ತದೆ ಅಂತ, ಇಲ್ಲಿಗಿಂತ ಜಾಸ್ತಿ ಕಷ್ಟ ಆಗ್ತದೆ ಅಲ್ಲಿ ಹೊರಗೆ. ಹಾಗಾಗಿ ಎಂತಂದ್ರೆ ಒಂದು ವಿಷಯ ಎಂತಂದ್ರೆ, ರಾಧಾರಾಣಿ ಬಿಡುವುದಿಲ್ಲ. ಇದು ನಾವು ತಿಳಿಬೇಕು. ನನಗೆ ನಾನು ಮೊನ್ನೆ ವಿಚಾರ ಮಾಡಿದೆ ಎಂತಂದ್ರೆ, ನೋಡಿ ಕಂಪನಿಯಲ್ಲಿ ವರ್ಕ್ ಮಾಡುವಾಗ ನಾವು ಪರ್ಫಾರ್ಮೆನ್ಸ್ ಮಾಡದಿದ್ರೆ ಕಂಪನಿ ನಮ್ಮನ್ನು ಸ್ಯಾಕ್ ಮಾಡ್ತಾರೆ. ಕಂಪನಿಯಿಂದ ನಮ್ಗೆ ನೋಟಿಸ್ ಬರ್ತದೆ, ಯು ಆರ್ ಟರ್ಮಿನೇಟೆಡ್. ಅಂದ್ರೆ ನಾವು ರಿಸೈನ್ ಮಾಡೋದಲ್ಲ, ಟರ್ಮಿನೇಟೆಡ್. ಟರ್ಮಿನೇಟೆಡ್ ಅಂದ್ರೆ ನಿಮ್ಗೆ ಎಲ್ಲಿ ಕೂಡ ಕೆಲಸ ಸಿಗುವುದಿಲ್ಲ. ಅವ್ರು ಕೇಳ್ತಾರೆ ಪ್ರೀವಿಯಸ್ ಯುವರ್ ವರ್ಕ್ ಎಕ್ಸ್ಪೀರಿಯನ್ಸ್. ಅದ್ರಲ್ಲಿ ಟರ್ಮಿನೇಟೆಡ್ ಇದ್ರೆ ನಿಮ್ಗೆ ಎಲ್ಲಿ ಕೂಡ ಕೆಲಸ ಸಿಗುವುದಿಲ್ಲ, ಸುಲಭದಲ್ಲಿ ಸಿಗುವುದಿಲ್ಲ. ಹಾಗಾಗಿ ನಮ್ಮ ಅಂಡರ್ ಪರ್ಫಾರ್ಮೆನ್ಸ್ ಇದ್ರೆ ನಮ್ಮನ್ನು ಟರ್ಮಿನೇಟ್ ಮಾಡ್ತಾರೆ. ಕಂಪನಿ ನಮ್ಗೆ ಸ್ಯಾಲ್ರಿ ಕೊಡೋದಿಲ್ಲ, ನಮ್ಮನ್ನು ತೆಗೆದು ಬಿಸಾಡ್ತಾರೆ, ಒಂದೆರಡು ದಿನ ನೋಡ್ತಾರೆ. ಆದ್ರೆ ಭಕ್ತಿಯಲ್ಲಿ ಎಂತ ಆಗ್ತದೆ ಅಂದ್ರೆ, ನಾವು ವೈಷ್ಣವ ಅಪರಾಧ ಮಾಡುವಾಗ
ವೈಷ್ಣವ ಅಪರಾಧ ಮಾಡಿ ಮತ್ತೆ ನಮ್ಗೆ ಇದು ಬಿಟ್ಟು ಹೋಗುವ ಅಂದ್ರೆ ಆ ರೀತಿ ಸಫೋಕೇಶನ್ ಆಗ್ತದೆ. ಸಂಘದಲ್ಲಿ ಬೇಡ, ನಾನೇ ಗ್ರೇಟ್, ನಾನು ಹೊರಗೆ ಹೋಗಿ ಅವರು ಸರಿ ಇಲ್ಲ, ಈ ರೀತಿ ಎಲ್ಲ ಬರ್ತದೆ. ಇದೇ ಆಕ್ಚುಲಿ ಎಂತ ಅಂದ್ರೆ ರಾಧಾರಾಣಿ ನಮ್ಮನ್ನು ಕಿತ್ತು ಬಿಸಾಡುವಂಥದ್ದು ಸಂಘದಿಂದ. ಬಿಡುವುದಿಲ್ಲ ಅವಳು. ಯಾರು ಅಪರಾಧ ಮಾಡ್ತಾರೆ ಅವರನ್ನು ಅಲ್ಲಿ ಇರ್ಲಿಕ್ಕೆ ಬಿಡುವುದಿಲ್ಲ. ಒಂದು ಇದು ಅಂಡರ್ಸ್ಟ್ಯಾಂಡಿಂಗ್. ಹಾಗಾಗಿ ಇಲ್ಲಿ ನಾವು ಎಂತದ್ದು ತಿಳಿಬೇಕಂದ್ರೆ ಮಾಧವೇಂದ್ರಪುರಿ ಮಾಡಿದನ್ನು ನಾವು ಇಮಿಟೇಷನ್ ಮಾಡ್ಲಿಕ್ಕಿಲ್ಲ, ಅನುಕರಣೆ ಮಾಡ್ಲಿಕ್ಕಿಲ್ಲ. ಇವರು ಭಾವ ಸ್ಟೇಜಲ್ಲಿ ಇದ್ದಾರೆ, ಅವರಿಗೆ ಈ ರೀತಿ ಇರ್ಬೋದು, ಒಂಟಿಯಾಗಿರ್ಬೋದು. ನಾವು ಒಂಟಿಯಾಗಿರ್ಲಿಕ್ಕಿಲ್ಲ, ನಾವು ಮೌನಿಯಾಗಿರ್ಲಿಕ್ಕಿಲ್ಲ. ಯಾಕೆ ನಮಗೆ ಲೌಕಿಕ ವಿಷಯದಲ್ಲಿ ಆಸಕ್ತಿ ಉಂಟು, ಹೋಗ್ಲಿಲ್ಲ, ಈಗ ಕೂಡ ಉಂಟು. ಟೋಟಲ್ ನಮ್ಮ ಭಗವಂತನ ಪಾದದಲ್ಲಿ ಅಬ್ಸರ್ವ್ ಆಗ್ಲಿಲ್ಲ. ನಾವು ಗ್ರಾಮ್ಯ ವಿಷಯಗಳ ಕುರಿತು ನಾವು ಮಾತಾಡ್ತೇವೆ, ಆದ್ರೆ ಅವರೆಂತ ಮಾಡಿದ್ರು, ಗ್ರಾಮ್ಯ ವಿಷಯಗಳ ಕುರಿತು ಮಾತನಾಡಬೇಕಾದೀತಲ್ಲ ಎಂದು ಹೆದರಿ ಅವರು ಯಾರನ್ನು ಸಂಗಾತಿಯನ್ನಾಗಿ ಮಾಡಿಕೊಳ್ಳೋದು ಜೀವಿಸಿದರು. ಹಾಗಾಗಿ ಇದು ಹೇಗೆಂದ್ರೆ ನಮ್ಗೆ ಜಸ್ಟ್ ಫಾರ್ ನೋಡ್ಲಿಕ್ಕೆ ಮಾತ್ರ, ಆದ್ರೆ ಇದನ್ನು ನಾವು ಫಾಲೋ ಮಾಡ್ಲಿಕ್ಕಿಲ್ಲ. ಮಾಧವೇಂದ್ರಪುರಿ ಮಾಡಿದನು, ಮಹಾಭಾವ ಸ್ಟೇಜಲ್ಲಿ ಇದ್ದವರು. ಎಸ್, ಶ್ಲೋಕ 180. ಏನ ಜನ ಗೋಪಾಲೇರ ಆಜ್ಞಾ ಅಮೃತ ಪಾನ ಸಹಸ್ರಾಕ್ರೋಶಾಸಿ ಭೂಲೆ ಚಂದನ ಮಾಗೀನ. ಗೋಪಾಲನ ದಿವ್ಯ ಆಜ್ಞೆ ಪಡೆದ ಈ ಮಹಾ ವ್ಯಕ್ತಿಯು ಶ್ರೀಗಂಧ ಬೇಕೆಂದು ಭಿಕ್ಷೆ ಕೇಳಲು ಸಹಸ್ರಾರು ಮೈಲಿಗಳ ಪ್ರಯಾಣ ಮಾಡಿದರು. ಭಗವಂತನಿಗೋಸ್ಕರ ಭಕ್ತ ಎಂತ ಮಾಡ್ಲಿ ಕೂಡ ಸಿದ್ಧ. ಎಕ್ಸಾಂಪಲ್ ಮಾಧವೇಂದ್ರಪುರಿ. ಗೋಪಾಲ ಕನಸಿನಲ್ಲಿ ಬರ್ತಾನೆ, ವೃಂದಾವನದ ಗೋಪಾಲ, ಗೋಪಿನಾಥ್ ಅಲ್ಲ, ರೇಮುನಾಥ ಗೋಪಿನಾಥ್ ಅಲ್ಲ, ಗೋಪಾಲ. ಗೋಪಾಲ ಬಂದೆಂತ ಹೇಳುವಂಥದ್ದು, ನನಗೆ ಗಂಧ ಮತ್ತೆ ಕರ್ಪೂರ ಅದನ್ನು ಹಾಕು ಅಂತ ಹೇಳ್ತಾನೆ. ಹಾಗಾಗಿ ಗೋಪಾಲನ ಆಜ್ಞೆ ಪಡೆದ ಮೇಲೆ ಮಾಧವೇಂದ್ರಪುರಿ ಶ್ರೀಗಂಧ ಬೇಕಂತ ಭಿಕ್ಷೆ ಬೇಡ್ತಾ ಇದ್ದಾರೆ. ಎಂತ ಸಹಸ್ರಾರು ಮೈಲಿಗಳ ಪ್ರಯಾಣ. ಆ ಟೈಮಲ್ಲಿ ನೋಡಿ, ಈಗೆಲ್ಲ ಏರೋಪ್ಲೇನ್ ಉಂಟು, ಟ್ರೈನ್ ಉಂಟು, ಬಸ್ ಉಂಟು, ಕಾರಲ್ಲಿ ಉಂಟು, ಆಗ ನಡೆದುಕೊಂಡು ಹೋಗುವಂಥದ್ದು. ನೀವು ಎಣಿಸಿ, ಭಗವಂತನಿಗೋಸ್ಕರ ಎಂತ ಮಾಡಿ ಕೂಡ ಸಿದ್ಧ. ಯಾರು? ಮಾಧವೇಂದ್ರಪುರಿ. ಸಾರಿ, ಎಸ್, ಶ್ಲೋಕ 181. ಭೂಕೆ ರಹೆ ತಬು ಅನ್ನ ಮಾಗಿ ನಾ ಕಾಯ ಏನ ಜನ ಚಂದನ ಬಾರ ವಹಿಲಾನಾಯ. ಹಸಿದಿದ್ದಾಗಲೂ ಮಾಧವೇಂದ್ರಪುರಿ ಅವರು ಅನ್ನಕ್ಕಾಗಿ ಭಿಕ್ಷೆ ಬೇಡುತ್ತಿರಲಿಲ್ಲ. ಈ ವಿರಕ್ತ ಪುರುಷನು ಶ್ರೀ ಗೋಪಾಲನಿಗಾಗಿ ಶ್ರೀಗಂಧದ ಚಕ್ಕೆಗಳ ಭಾರವನ್ನು ಹೊತ್ತರು. ನೋಡಿ, ಇದ್ರಲ್ಲಿ ನಮ್ಗೆ ಮಾಡ್ಲಿಕ್ಕೆ ಆಗ್ತದ? ನಮ್ಮ ಜನ್ಮದಲ್ಲಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಮ್ಗೆ. ಹಸಿದಿದ್ದಾಗಲೂ ಅಂದ್ರೆ ತುಂಬಾ ಹಸಿವು ಇದ್ದಾಗ ಅನ್ನಕ್ಕಾಗಿ ಭಿಕ್ಷೆ ಬಿಡಲಿಲ್ಲ ಅಂದ್ರೆ ಮಾಧವೇಂದ್ರಪುರಿ. ಆದ್ರೆ ಗೋಪಾಲನಿಗೋಸ್ಕರ ಶ್ರೀಗಂಧದ ಚಕ್ಕೆಗಳ ಭಾರವನ್ನು ಹೊತ್ತರು. ಇದಕ್ಕೆ ಹೇಳುವಂಥದ್ದು ದಿಸ್ ಇಸ್ ಸರ್ವಿಸ್. ಸರ್ವಿಸ್ ಅಂದ್ರೆ ಇದು ಸೇವೆ. ಅವನಿಗೆ ಏನು ಬೇಡ, ಭಗವಂತನಿಗೆ ರೆಡಿ ಅವ. ಇದಕ್ಕೆ ಹೇಳುವಂಥದ್ದು ಟ್ರಾನ್ಸ್ಡೆಂಟಲ್ ಸರ್ವಿಸ್, ದಿವ್ಯವಾದ ಸೇವೆ. ಕೆಲವೊಮ್ಮೆ ನಮ್ಗೆ ಆಗ್ಬೋದು, ನಾವು ಕೂಡ ಮಾಧವೇಂದ್ರಪುರಿಗೆ ಭಗವಂತ ಕನಸಿನಲ್ಲಿ ಬಂದ, ನಮ್ಗೆ ಕೂಡ ಬಂದ್ರೆ ಒಳ್ಳೇದಿತ್ತಲ್ಲ. ನಾವು ಫಸ್ಟ್ ಆಫ್ ಆಲ್ ಇದನ್ನು ಮಾಡ್ಬೇಕು. ಹಸಿರುವಾಗ ನಾವು ಭಿಕ್ಷೆ ಎಂತ ಹೇಳುವಂಥದ್ದು, ನಮಗೋಸ್ಕರ ನಾವು ಭಿಕ್ಷೆ ಬೇಡಬಾರ್ದಂತೆ.
ಆದ್ರೆ ಆ ಟೈಮಲ್ಲಿ ಕೂಡ ನಾವು ಭಗವಂತನಿಗೋಸ್ಕರ ಎಂತ ಹೇಳುವಂತಹದ್ದು ಭಾರವನ್ನು ನಾವು ಹೊತ್ತಬೇಕು. ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ? ಎಸ್, ಯಾರು ಹೇಳ್ತೀರಿ? ಈಗ ನೋಡಿ, ನಿಮ್ಗೆ ತೀರಾ ಹಸಿವಾಗ್ತಾ ಉಂಟು, ನಾವು ನಮ್ಗೋಸ್ಕರ ಏನು ಕೇಳುವುದಿಲ್ಲ, ನಾವು ಭಗವಂತನ, ಈಗ ಎಕ್ಸಾಂಪಲ್ ನಮ್ಗೆ ಎಂತ ಆಗ್ತದೆ ಅಂದ್ರೆ, ಈಗ ಬುಕ್ಸ್ ಎಲ್ಲ ತುಂಬಾ ವೆಯ್ಟ್ ಇರ್ತದೆ, ಬುಕ್ಸ್ ಅದನ್ನು ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಮಾಡ್ಲಿಕ್ಕೆ ಇರ್ತದೆ. ಮತ್ತೆ ಫೆಸ್ಟಿವಲ್ ಆಗುವಾಗ ತುಂಬಾ ಇರ್ತದೆ, ವೆಯ್ಟ್ ಇದ್ದದ್ದು. ಆಗ ಎಂತ ಆಗ್ತದೆ ಅಂದ್ರೆ, ತುಂಬಾ ಹುಡುಗರು ಇರ್ತಾರೆ, ಆದ್ರೆ ಯಾರಾದ್ರೂ ಮಾಡ್ಬೇಕು, ಇಲ್ಲಾಂದ್ರೆ ಅವರು ಎಲ್ಲ ಸುಮ್ಮನೆ ಹೀಗೆ ಇರ್ತಾರೆ. ಅಂದ್ರೆ ಯಾರಿಗೂ ಕೂಡ ಕಷ್ಟದ್ದು ಬೇಡ. ಆದ್ರೆ ಆ ಟೈಮಿಗೆ ಅವ್ರಿಗೆ ಊಟ ಕೊಡೋದಿದ್ರೆ, ಫಸ್ಟಿಗೆ ಊಟ ತಿಂದ್ರೆ ಸ್ವಲ್ಪ ನಾವು ಮಾಡ್ತೇವೆ, ಇಲ್ಲದ ಮಾಡುದಿಲ್ಲ. ಈಗ ನಿಮ್ಗೆ ನಾನು ಹೇಳುವಂಥದ್ದು, ನಿಮ್ಗೆ ತುಂಬಾ ತೀರಾ ಹಸಿವಾಗ್ತಾ ಉಂಟು, ನೀವು ಆಗ ಏನು ತಿನ್ನುವುದಿಲ್ಲ, ನೀವು ಭಗವಂತನಿಗೆ ಭಾರವಾದದನ್ನು ಎತ್ತುತ್ತೀರಾ? ಎಸ್, ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ದಯವಿಟ್ಟು ಹೇಳ್ಬೋದು. ಇಲ್ಲ ಪ್ರಭುಜಿ. ಇಲ್ಲ ಎಸ್, ಯಾರಾದ್ರೂ ಎತ್ತುವವರಿದ್ದೀರಾ? ಎತ್ತುತ್ತೀರಾ ಭಗವಂತನಿಗೋಸ್ಕರ? ತೀರಾ ಹಸಿವಾಗಿರುವಾಗ ನೀವು ತಿನ್ನದೆ ಭಗವಂತನಿಗೆ ಮಾಡ್ತಾ ಇರ್ತೀರಾ ಕಂಟಿನ್ಯೂಸ್ ಆಗಿ. ಅಂದ್ರೆ ಮಾಡುದು ಒಮ್ಮೆ ಮಾಡುದಲ್ಲ, ಕಂಟಿನ್ಯೂಸ್ ಮಾಡ್ತಾ ಇರುವಂತದ್ದು. ನಮ್ಗೆ ಕ್ಯಾರೆ ಇಲ್ಲ. ಎಸ್, ಹರೇ ಕೃಷ್ಣ. ಎಸ್, ಉತ್ತರ ಹೇಳ್ಬೋದು, ದಯವಿಟ್ಟು. ಅನ್ಮ್ಯೂಟ್ ಮಾಡಿದ್ದೇನೆ, ಓಪನ್. ಪ್ರಯತ್ನ ಬೀಳ್ತಾ ಇದೀವಿ ಪ್ರಭುಜಿ. ಯಾವಾಗಾದ್ರೂ ಒಂದ್ಸಲ ಪ್ರಯತ್ನ ಮಾಡ್ಬೇಕು ಪ್ರಭುಜಿ. ಪ್ರಯತ್ನ ಮಾಡ್ತೀರಾ? ಓಕೆ, ಹರೇ ನೋಡಿ, ಅದಕ್ಕೆ ಹೇಳುವಂತದ್ದು, ಶುದ್ಧ ಭಕ್ತರು ನಾವು ಇಮಿಡಿಯೇಟ್ ಮಾಡ್ಲಿಕ್ಕಿಲ್ಲ, ನಮ್ಗೆ ಆಗ್ಲಿಕ್ಕಿಲ್ಲ ಇದೆಲ್ಲ. ಯಾಕಂದ್ರೆ ನಮ್ಮ ಕಾನ್ಶಿಯಸ್ನೆಸ್ ಎಂತ ಅಂದ್ರೆ ಊಟದಲ್ಲಿ ಇರ್ತದೆ. ಊಟದಲ್ಲಿ ಮಾಧವೇಂದ್ರಪುರಿ ಎಲ್ಲ ಅಂದ್ರೆ ದಿನಗಟ್ಲೆ ತಿನ್ನದಿರ್ಬೋದು ಅವರು, ಯಾಕಂದ್ರೆ ಟೋಟಲ್ ಅಬ್ಸಾರ್ಬ್ ಆಗಿದ್ದಾರೆ ಅವರು ಭಗವಂತನ ಪಾದದಲ್ಲಿ. ನಮ್ಗೆ ದಿನಗಟ್ಲೆ ಅಲ್ಲ, ನಮ್ಗೆ ಬೆಳಿಗ್ಗೆದು ತಿನ್ನದಿದ್ರೆ ನಮ್ಗೆ ಮತ್ತೆ ಮೈಗ್ರೇನ್ ಸ್ಟಾರ್ಟ್ ಆಗ್ತದೆ, ತಲೆನೋವು ಆಗ್ತದೆ. ಮಧ್ಯಾಹ್ನದ ಕೂಡ ತಿನ್ಬೇಕು ನಾವು. ಒಂದು ದಿವಸ ಏಕಾದಶಿ ಮಾಡಿ ಮರು ದಿವಸ ನಮಗೆ ಫುಲ್ ವೀಕ್ನೆಸ್ ಆಗ್ತದೆ, ನೆಕ್ಸ್ಟ್ ಡೇ ಮಾಡ್ಲಿಕ್ಕೆ ಆಗುದಿಲ್ಲ. ನೆಕ್ಸ್ಟ್ ಡೇ ಮತ್ತೆ ನಾವು ಎಂತ, ಕೆಲವರು ನಿರ್ಜಲ್ ಮಾಡ್ತಾರೆ, ನೆಕ್ಸ್ಟ್ ದಿವಸ ದ್ವಾದಶಿ ದಿವಸ ಹೀಗೆ ಎಂತ ಹೇಳುವಂಥದ್ದು, ನಾವು ತುಳುವಲ್ಲಿ ಬಸಳೆ ಹೇಳ್ತೇವೆ. ಬಸಳೆ ಅಂದ್ರೆ ಏನು ಬಲ ಇಲ್ಲದ ಹಾಗೆ, ಏನು ಇರುವುದಿಲ್ಲ. ನಮ್ದು ಕಂಡೀಷನ್ ಅದು ನಮ್ಮ ನಿಜವಾದ ಕಂಡೀಷನ್. ಅದಕ್ಕೆ ನಮ್ಗೆ ಹೇಳುವ ಒಂದು ಬದ್ಧ ಜೀವ ಅಂತ. ಇವರು ಬದ್ಧ ಜೀವ ಅಲ್ಲ, ಈಸ್ ಅ ಸಿದ್ಧ ಜೀವ, ನಿತ್ಯ ಸಿದ್ಧ. ಹಾಗೆ ನಿತ್ಯ ಸಿದ್ಧ ಮಾಡಿದ್ರೆ ನಾವು ಇಮಿಟೇಷನ್ ಮಾಡ್ಲಿಕ್ಕಿಲ್ಲ. ಹಾಗೆ ನೋಡಿ ಎಂತ ಮಾಡಿದ್ದಾರೆ ನೋಡಿ, ಅವ ಹಸಿ ಇರುವಾಗ ಅನ್ನ ಭಿಕ್ಷೆ ಬೇಡ್ತಿರಲಿಲ್ಲ, ಆದ್ರೆ ಗೋಪಾಲನಿಗೋಸ್ಕರ ಶ್ರೀಕಾಂತ್ ಶೆಟ್ಟಿಗಳ ಭಾರವನ್ನು ಹೊತ್ತರು. ನೆಕ್ಸ್ಟ್ ಶ್ಲೋಕ 182. ಮನೆ ಕಾ ಚಂದನ ತೋಲಾ ವಿಷೇಕ ಕರ್ಪೂರ, ಗೋಪಾಲೆ ಪಾರಾಯ್ ಬೆ ಎ ಆನಂದ ಪ್ರಚುರ. ಸ್ವಂತದ ಕಷ್ಟ ಸುಖಗಳನ್ನು ಲೆಕ್ಕಿಸದೆ ಮಾಧವೇಂದ್ರಪುರಿಯವರು 1 ಮಣ ತೂಕದ ಶ್ರೀಗಂಧದ ತುಂಡುಗಳನ್ನು 20 ತೋಳ ಕರ್ಪೂರವನ್ನು ಗೋಪಾಲನ ಮೈಗೆ ಲೇಪಿಸಲು ಹೊತ್ತರು. ಈ ಲೋಕೋತ್ತರ ಆನಂದವೇ ಅವರಿಗೆ ಸಾಕಾಯಿತು. ನೋಡಿ, ಸ್ವಂತ ಕಷ್ಟ ಸುಖ ಲೆಕ್ಕಿಸದೆ. ನಮ್ಗೆ ಕಷ್ಟ ಬರುವಾಗ ನಮ್ಗೆ ಈ ಭಕ್ತಿ ಕೂಡ ಬೇಡ, ಈ ಮಾಧವೇಂದ್ರಪುರಿ ಕೂಡ ಬೇಡ, ಎಂತ ಬೇಡ. ಚೈತನ್ಯ ಚರಿತಾಮೃತ ಕ್ಲಾಸಿಗೆ ಬಂದು ನಾವು ಕಷ್ಟ ಬರುವಾಗ ನಮ್ಗೆ ಈ ಚೈತನ್ಯ ಚರಿತಾಮೃತ ಕ್ಲಾಸ್ ಬೇಡ. ನಾವು ಮತ್ತೆ ಹೇಳ್ತೇವೆ, ಪ್ರಭುಜಿ 1 ತಿಂಗಳು ಸಿಕ್ಕಾಪಟ್ಟೆ ಸಮಸ್ಯೆ ಇತ್ತು, ಸಮಸ್ಯೆ ಮೇಲೆ ಸಮಸ್ಯೆ, ಹಾಗಾಗಿ ಕ್ಲಾಸಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. 1 ತಿಂಗಳು ಇನ್ನು ನಾನು ಕರೆಕ್ಟ್ ಬರ್ತೇನೆ. ಇನ್ನು 2 ವಾರ ಬಂದು ಕೂಡ ವಾಪಸ್ ಆಗಿ ಆಗ್ತದೆ, ಯಾವ್ದೊಂದು ಕಷ್ಟ ಬರ್ತದೆ. ಯಾಕಂದ್ರೆ ಈ ಭೌತಿಕ ಲೋಕ ಅದೇ ಕಷ್ಟವೇ, ದುಃಖಾಲಯ, ಸುಖಾಲಯ ಅಲ್ಲ. ಹಾಗಾಗಿ ನಾವು ನಮ್ಮದೇ ನೋಡುವಂತ, ನಮ್ಮ ಕಷ್ಟ ನಮ್ಮ ಸುಖ. ಅದು ಶುದ್ಧ ಭಕ್ತರಾಗಿ ಅಲ್ಲ, ಅವರಿಗೆ ಕಷ್ಟ ಸುಖ ಇರ್ರಿಲೆವೆಂಟ್. ಅವರಿಗೆ ಅದಂದ್ರೆ ಅವರನ್ನು ಸೈಡ್ಗೆ ಇಟ್ಟಿದ್ದಾರೆ. ಅವರಿಗೆ ಒಂದೇ ಅಂತಂದ್ರೆ ಭಗವಂತನಿಗೆ ಸೇವೆ ಹೇಗೆ ಮಾಡುವಂಥದ್ದು, ಭಗವಂತನಿಗೆ ಹೇಗೆ ಮಾಡುವಂಥದ್ದು.
ಈಗ ಇದಕ್ಕೆ ಎಕ್ಸಾಂಪಲ್ ನಿಮ್ಗೆ ಕೊಡ್ತೇನೆ. ಈ ಎಕ್ಸಾಂಪಲ್ ನಿಮಗೆ ಅರ್ಥ ಆಗ್ಬೋದು. ಒಂದು ಎಕ್ಸಾಂಪಲ್ ಪ್ರಭುಪಾದ್ 70 ವರ್ಷದ ಪ್ರಾಯದಲ್ಲಿ ಏನು ಹಣ ಇಲ್ಲ, 40 ರೂಪಾಯಿ ಇಟ್ಕೊಂಡು ಅಮೆರಿಕಕ್ಕೆ ಹೋದ್ರು. ಅಮೆರಿಕಕ್ಕೆ ಹೋಗ್ಲಿ ಕೂಡ ಅವ್ರು ಕಂಟಿನ್ಯೂಸ್ ಹೋಗಿ ಆ ಹೆಂಗಸು ಯಾರು ಸ್ಪಾನ್ಸರ್ ಮಾಡಿದ್ದಾರೆ ಆ ಹೆಂಗಸಿನ ಆಫೀಸ್ಗೆ ಹೋಗಿ ಕೂತ್ಕೊಳ್ತಾ ಇದ್ರು, ನನಗೆ ವ್ಯವಸ್ಥೆ ಮಾಡಿ ಕೊಡಿ ಅಂತ. ಅವ್ರದ್ದು ಕಾರ್ಗೋ ಶಿಪ್ ಎಲ್ಲ ಇತ್ತು. ಹಾಗೆ ಫೈನಲಿ ಅವರಿಗೆ ಸಿಕ್ತು. ಹೋಗುವಾಗ 2 ಬಾರಿ ಹೃದಯಘಾತ, ಕಷ್ಟ. ಮತ್ತೆ ಅಲ್ಲಿ ಹೋಗಿ ಯಾರ್ದು ಪರಿಚಯ ಇಲ್ಲ. ಹೋದ ಕೂಡಲೇ ಪ್ರಭುಪಾದ್ ನೋಡ್ತಾರೆ, ದಿಸ್ ಇಸ್ ಹೆಲ್. ನಾವು ಹೋದ ಕೂಡಲೇ, ಅಮೆರಿಕ ಹೋದ ಕೂಡಲೇ ನಮ್ದು ಎಂತ ಫೋಟೋಸ್ ಎಲ್ಲ ತೆಗಿತೇವೆ ನಾವು, ಬೇರೆ ಬೇರೆ ಸೀನರಿ ಅದಿದೆಲ್ಲ. ನಮ್ಗೆ ಅದು ಹೆವೆನ್. ಶುದ್ಧ ಭಕ್ತರಿಗೆ ಹೆಲ್. ಯಾಕೆ ಶುದ್ಧ ಭಕ್ತರಿಗೆ ಹೆಲ್, ನರಕ? ಯಾಕೆಂದ್ರೆ ಎಲ್ಲಿ ಕೃಷ್ಣ ಪ್ರಜ್ಞೆ ಇಲ್ಲ ಅದು ನರಕ. ಈಗ ಪ್ರಭುಪಾದಲ್ಲಿ ತಂದಿದ್ದಾರೆ, ಅದು ಬೇರೆ ವಿಷಯ. ಹಾಗೆ ಪ್ರಭುಪಾದ ಹೇಳ್ತಾರೆ, ಯಾಕೆ ಈ ನರಕಕ್ಕೆ ನನ್ನನ್ನು ತಂದಿದ್ಯಾ? ಓಕೆ, ನೀನು ತಂದಿದ್ಯಾ, ನಿಂದೆಂಥದ್ದು ಪ್ಲಾನ್ ಇರಬೇಕು, ನಾನು ರೆಡಿ. ನಿನ್ನ ಪ್ಲಾನಿಗೆ ನಾನು ಅಡ್ಜಸ್ಟ್ ಆಗ್ಲಿಕ್ಕೆ ರೆಡಿ. ಮತ್ತೆ ಎಂತ ಆಗ್ತದೆ, ಮತ್ತೆ ಇರ್ಲಿಕ್ಕೆ ಜಾಗ ಇಲ್ಲ, ರಿಕ್ವೆಸ್ಟ್ ಮಾಡ್ತಾರೆ. ಹೀಗೆ ಜನರೆಲ್ಲ ಹಾಗೆ, ಎಲ್ಲರೂ ಅವರ ಲಾಭ ನೋಡುವಂಥದ್ದು. ಅವರಿಗೆ ಅದು ಈ ಪ್ರಾಯದವನದ್ರ ಎಂತ ಉಂಟು, ಏನು ಲಾಭ ಇಲ್ಲ. ಅದಕ್ಕೆ ಯಾರು ಕೂಡ ವ್ಯವಸ್ಥೆ ಮಾಡಲಿಲ್ಲ. ಮತ್ತೆ ಅಮೆರಿಕದಲ್ಲೆಲ್ಲ ಜನರೆಲ್ಲ ತುಂಬಾ ಬಿಸಿ ಅಂದ್ರೆ ಕೆಲಸ. ಅವರಿಗೆ ಈ ರಿಲೇಶನ್ಶಿಪ್, ಪ್ರಾಯದವರು ಅದೆಲ್ಲ ಯಾವುದಿಲ್ಲ. ಅದು ಕೂಡ ಭಗವಂತನ ಕೃಪೆಯಿಂದ ಒಂದು ವ್ಯವಸ್ಥೆ ಸಿಕ್ಕಿದ್ದು. ಮತ್ತೆ ಅವ್ರದ್ದು ಟೈಪ್ ರೈಟರ್ ಕಳತನವಾಯಿತು, ಬುಕ್ಸ್ ಕಳತನ ಆಯಿತು. ಮತ್ತೆ ತುಂಬಾ ಸ್ನೋಫಾಲ್. ನೀವು ಎಣಿಸಿ, ಕಷ್ಟದ ಮೇಲೆ ಕಷ್ಟ. ಆದ್ರೆ ಪ್ರಭುಪಾದ ಟಾಲರೇಟ್ ಮಾಡಿದರು. ಸಹಿಷ್ಣುತೆ ಪ್ರಭುಪಾದ ಹೇಳುವಂಥದ್ದು, ಜಸ್ಟ್ ಯು ಟಾಲರೇಟ್. ಮಾತ್ರ ಸ್ಪರ್ಶ ಸುಖವಂತೆಯ ಶೀತೋಷಣ ಸುಖ ದುಃಖದ ಆಗಮ ಅಪಾಯ ನಿತ್ಯ ತಾಮ್ ತಿತಿಕ್ಷ್ವ ಭಾರತ. ತಿತಿಕ್ಷ್ವ ಅಂದ್ರೆ ಟಾಲರೇಟ್, ಸಹಿಸ್ಬೇಕಂತ. ಹಾಗೆ ಇದು ಪ್ರಭುಪಾದಿದು ಕತೆ. ನೆಕ್ಸ್ಟ್ ನಂದು ಗುರು ಮಹಾರಾಜ್ ಈಜೋಲಿನ ಜಯಭದ್ರ ಸ್ವಾಮಿ ಮಹಾರಾಜ್ 2008 ಅಲ್ಲಿ ಅವರಿಗೆ ಸ್ಟ್ರೋಕ್ ಆಯಿತು. ನೀವೆಣಿಸಿ, ಈಗ ಆಲ್ಮೋಸ್ಟ್ 16 years. ಈಗ ನಮಗೆ ನೋಡುವಾಗ ಜನರೆಲ್ಲ ಅವರಿಗೆ ವೀಲ್ ಚೇರ್ ಅಲ್ಲಿ ಇದ್ದಾರೆ. ನಾವು ಅವರಿಗೆ ಹೇಳುದಲ್ಲ, ಅವ್ರು ನಮ್ಗೆ ಹೇಳ್ತಾರೆ. ಅಂದ್ರೆ ನಾವು ಟೋಟಲ್ ಅವರ ಕಾನ್ಶಿಯಸ್ನೆಸ್ ಟೋಟಲಿ ಚೈತನ್ಯ ಮಹಾಪ್ರಭುವನ್ನು ಇಟ್ಕೊಂಡು ಅವರು ಪ್ರಚಾರದಲ್ಲಿದ್ದಾರೆ. ಅವರು ಹೃದಯದಲ್ಲಿದ್ದಾನೆ ಚೈತನ್ಯ ಮಹಾಪ್ರಭು ಅವ್ರದ್ದು. ಹಾಗೆ ಅವ್ರದ್ದು ಕಾನ್ಶಿಯಸ್ನೆಸ್ ಒಳ್ಳೆ ಉಂಟು, ನಮ್ದು ಕಾನ್ಶಿಯಸ್ನೆಸ್ ಸರಿ ಇಲ್ಲ. ಹಾಗಾಗಿ ಅವ್ರು ಹೇಳ್ಬೇಕು ನಮ್ಮ ಮೇಲೆ, ಅಯ್ಯೋ ಪಾಪ ಅಂತ. ನಾವು ನೋಡುವಂಥದ್ದು ಅವ್ರ ದೇಹವನ್ನು, ಅವ್ರ ದೇಹದ ಭಾವನೆಯಲ್ಲಿ ಇಲ್ಲ. ಟೋಟಲಿ ಇಂಡಿಫರೆಂಟ್. ಒಂದು ದಿವಸದಲ್ಲಿ ಅವರು, ಈಗ ನಾಡಿದ್ದು ಅವ್ರದ್ದು ವ್ಯಾಸ ಪೂಜೆ ಉಂಟು, ಏಪ್ರಿಲ್ 1 ಸ್ವಲ್ಪ ಅವ್ರ ಬಗ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರು ಒಂದು ದಿವಸದಲ್ಲಿ ಬೆಳಿಗ್ಗೆ ಇಂಡೋನೇಷ್ಯಾ, ಮಧ್ಯಾಹ್ನ ಸಿಂಗಾಪುರ್, ಸಂಜೆ ದುಬೈ. ಅವರ ಸರ್ವೆಂಟ್ ಹೇಳುವಂಥದ್ದು, ಅವ್ರು ನಮ್ಗೆ ಹೇಳಿದ್ರು, ಹೇಗೆಂದ್ರೆ ಕೂತ್ಕೊಳ್ಳಿಕ್ಕೆ ಫ್ಲೈಟ್ ಅಲ್ಲಿ ಕೂತ್ಕೊಳ್ಳೋದು ತುಂಬಾ ಕಷ್ಟ, ಮತ್ತೆ ಬಾತ್ರೂಮ್ ಹೋಗ್ಲಿಕ್ಕೆಲ್ಲ ತುಂಬಾ ಕಷ್ಟ. ಅವ್ರು ಹೇಳ್ತಾರೆ, ಯಾಕೆ 3 ಟ್ರಾವೆಲ್, ಯಾಕೆ ಒಂದು ದೇಶ ಸಾಕು. ಅವ್ರು ಹೇಳುವಂಥದ್ದು, ಮೈ ಲೈಫ್ ಇಸ್ ಡೆಡಿಕೇಟೆಡ್ ಫಾರ್ ಪ್ರೀಚಿಂಗ್. ನನ್ನ ಜೀವನ ಇರುವಂಥದ್ದು ಪ್ರಚಾರ ಮಾಡಲಿಕ್ಕೆ, ನಾನು ಇರುವುದು ಅದಕ್ಕೆ. ಮೈ ಪರ್ಸನಲ್ ಇನ್ಕನ್ವೀನಿಯನ್ಸ್ ಈಸ್ ಇರ್ರಿಲೆವೆಂಟ್. ನಮಗೆ ಕೆಲವೊಮ್ಮೆ ನಾವು ಒಂದು ದೇಶಕ್ಕೆ ಹೋಗಿ ಮತ್ತೆ 2 ದಿವಸ ಮಲಗ್ತೇವೆ. ಅಬ್ಬ, ಟ್ರಾವೆಲ್ ಮಾಡಿ ಸಾಕಾಗಿದೆ, ತಲೆನೋವು, ಅದು ಇದು ಇದೆಲ್ಲ. ಯಾಕೆಂದ್ರೆ ನಾವು ಬಾಡಿ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೇವೆ. ಶುದ್ಧ ಭಕ್ತರು ಹಾಗೆ ಅಲ್ಲ, ಅವ್ರ ಬಾಡಿ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ, ಪರ್ಸನಲಿ ತೋರಿಸ್ಕೊಡುವಂಥದ್ದು. ಹಾಗಾಗಿ ಸ್ವಂತದ ಕಷ್ಟ ಸುಖಗಳನ್ನು ಲೆಕ್ಕಿಸದೆ
ಹಿಸ್ ಹೋಲಿನೆಸ್ ಜಯಪತಾಕ ಸ್ವಾಮಿ ಮಹಾರಾಜ್ ಪ್ರಚಾರ ಮಾಡ್ತಾ ಇದ್ದಾರೆ, ಫುಲ್ ಕೃಷ್ಣ ಶಕ್ತಿ ಉಂಟು. ಕೃಷ್ಣ ಶಕ್ತಿ ಬಿನ ನಾ ಹೋಯ್ ಕೊಯ್ ಪರಿವರ್ತನ. ಪ್ರಭುಪಾದಿದು ಫುಲ್ ಮರ್ಸಿ ಉಂಟು, ಅವ್ರಿಗೆ ಕೃಪೆ ಉಂಟು. ಕೃಷ್ಣಂದು ಫುಲ್, ಚೈತನ್ಯ ಮಹಾಪ್ರಭುದು ಫುಲ್ ಮರ್ಸಿ ಉಂಟು. ಪ್ರಭುಪಾದ ಅವರಿಗೆ 1970 ಸನ್ಯಾಸ ದೀಕ್ಷೆ ಕೊಟ್ಟು, 68 ಅವರಿಗೆ ಇನಿಷಿಯೇಷನ್, 70 ಸನ್ಯಾಸ ಇನಿಷಿಯೇಷನ್. ಅವ್ರು ಹೇಳಿದ್ರು, ನೌ ಯು ಗೋ ಟು ಮಾಯಾಪುರ್, ಐ ಹ್ಯಾವ್ ಗಿವನ್ ಯು ಕಿಂಗ್ಡಮ್ ಆಫ್ ಗಾಡ್, ನೌ ಯು ಡೆವಲಪ್. ಏನಿರ್ಲಿಲ್ಲ ಅಂದ್ರೆ ಮೊನ್ನೆ ಭಕ್ತಿ ಪುರುಷೋತ್ತಮ ಮಹಾರಾಜ್ ಹೇಳುವಂತದ್ದು, ಸ್ಟಾರ್ಟಿಂಗ್ ಅಂತೆ ಅವ್ರು 1978 ಜಾಯ್ನ್ ಆದದ್ದು. ಆಗ ಕೋಲ್ಕತ್ತಾದಿಂದ ಬಸ್ ಬಂತಂತೆ, ಅದೆಲ್ಲ ಸೆಲೆಬ್ರೇಷನ್ ಅಂತೆ ಮಾಯಾಪುರಿಗೆ. ಎಲ್ಲರೂ ಗುರು ಮಹಾರಾಜ್ ಎಲ್ಲರೂ ಸೇರಿ ಅವರನ್ನು ಸ್ವೀಕರಿಸಲಿಕ್ಕೆ. ಈಗ ಮನೆಗೆ ಯಾರು ನೆಂಟರು ಬರುವಾಗ, ನೆಂಟ್ರಂದ್ರೆ ಹುಡುಗಿ ಕಡೆಯವರು, ಹುಡುಗ ಕಡೆಯವರು ಬರುವಾಗ ನಾವೆಂತ ಮಾಡ್ತೇವೆ, ಎಲ್ಲರೂ ಮನೆಯವರೆಲ್ಲ ಅವರನ್ನು ಸ್ವೀಕರಿಸ್ತೇವೆ. ಆ ರೀತಿ ಅಂತ. ಮತ್ತೆ ಬಸ್ಸಿನವನಿಗೆ ಕರ್ಕೊಂಡು ಬಂದದಕ್ಕೆ ಇವರು ಪ್ರಸಾದ ಎಲ್ಲ ಕೊಟ್ರಂತೆ, ಅವರನ್ನು ಒಳ್ಳೇದು ನೋಡಿದ್ರಂತೆ. ಆ ರೀತಿ ಇತ್ತು. ಈಗ ಅನ್ಲಿಮಿಟೆಡ್ ಬಸ್ಗಳು ಹೋಗ್ತದೆ, ಅದು ಬೇರೆ ವಿಷಯ. ಹಾಗಾಗಿ ಏನಿರ್ಲಿಲ್ಲ, ಫುಲ್ ಗದ್ದೆ. ಈಗ ಮಾಯಾಪುರ ಯಾವುದು ಟೆಂಪಲ್ ಉಂಟು, ಅಲ್ಲಿಂದ ಯೋಗ ಪೀಠ ಕಾಣ್ತಾ ಇತ್ತಂತೆ. ಯೋಗ ಪೀಠ ಎಷ್ಟು 2 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಉಂಟು, ಚೇತಮ್ಮ ಬರ್ತ್ ಪ್ಲೇಸ್. ಈಗ ಅದು ಮಾಯಾಪುರ ಟೆಂಪಲ್ ಇಂದ ಫುಲ್ ಗದ್ದೆ, ಏನಿರ್ಲಿಲ್ಲ. ಒಂದು ಯಾವುದು ಚಕ್ರ ಬಿಲ್ಡಿಂಗ್, ಲಾಂಗ್ ಬಿಲ್ಡಿಂಗ್, ಅದೊಂದು ಮಾತ್ರ ಇತ್ತು. ಅದು ಕೂಡ ಮತ್ತೆ ಆದದ್ದು, ಇನಿಷಿಯಲ್ ಇರಲಿಲ್ಲ, ಮತ್ತೆ ಮಾಡಿದ್ರು. ಹಾಗಾಗಿ ಈ ರೀತಿ ವ್ಯವಸ್ಥೆ ತುಂಬಾ ಕಷ್ಟಪಟ್ಟಿದ್ದಾರೆ. ಹಾಗೆ ಭಕ್ತರು ಈ ರೀತಿ ಅವರು ಸ್ವಂತದ ಕಷ್ಟ ಲೆಕ್ಕಿಸುವುದಿಲ್ಲ. ಅವರಿಗೆ ಅಂತಂದ್ರೆ ನಾವಿರುವಂಥದ್ದು ಪ್ರಚಾರಕ್ಕೆ. ದಿಸ್ ಲೈಫ್ ಐ ವಿಲ್ ಡೆಡಿಕೇಟ್ ಫಾರ್ ಪ್ರೀಚಿಂಗ್. ನಾನು ಭಗವಂತನ ಸೇವೆ ಪ್ರಚಾರಕ್ಕೆ ಈ ಜೀವನವನ್ನು ಮುಡಿಪಾಗಿ ಇಡ್ತೇನೆ. ಎಂಥದೇ ಆಗಲಿ, ಇದು ಭಕ್ತನ ನೆಲೆ. ಹಾಗಾಗಿ ಸ್ವಂತದ ಕಷ್ಟ ಸುಖಗಳನ್ನು ಲೆಕ್ಕಿಸದೆ ಮಾಧವೇಂದ್ರ ಪುರಿ ಅವರು 1 ಮಣ ತೂಕದ ಶ್ರೀಗಂಧ ತುಂಡುಗಳನ್ನು 20 ತೋಳ ಕರ್ಪೂರವನ್ನು ಗೋಪಾಲನ ಮೈಗೆ ಲೇಪಿಸಲು ಹೋಗ್ತಾರೆ. ನೋಡಿ, ಇದನ್ನು ಹೊತ್ತುಕೊಂಡು ಬಂದಿದ್ದಾರೆ. ಯಾಕೆ? ಭಗವಂತನಿಗೆ. ಈ ಲೋಕೋತ್ತರ ಆನಂದವೇ ಅವರಿಗೆ ಸಾಕಾಯಿತು. ನೆಕ್ಸ್ಟ್ ಶ್ಲೋಕ 183. ಉತ್ಕಲೆ ರಾಧಾನಿ ರಾಕೆ ಚಂದನ ದೇಖಿನ ತಾಹಾನ್ ಎದ ಐಲ ರಾಜ ಪತ್ರ ದೇಖಾನ. ಒರಿಸ್ಸಾ ಪ್ರಾಂತದ ಹೊರಗೆ ಶ್ರೀಗಂಧವನ್ನೊಯ್ಯಲು ಪ್ರತಿಬಂಧಕಗಳಿದ್ದವು. ಸುಂಕದ ಅಧಿಕಾರಿಯು ಶ್ರೀಗಂಧವನ್ನೆಲ್ಲ ಮುಟ್ಟುಗೋಲು ಹಾಕಿಕೊಂಡ. ಆದರೆ ಮಾಧವೇಂದ್ರ ಪುರಿ ಅವರು ಸರ್ಕಾರ ನೀಡಿದ ಪರವಾನಗಿ ಪತ್ರವನ್ನು ತೋರಿಸಿ ಕಷ್ಟದಿಂದ ಪಾರಾದರು. ಈಗ ಕೂಡ ಉಂಟಿದ್ದು. ಶ್ರೀಗಂಧವನ್ನ ಈಗ ಕೊಂಡೋಗ್ಲಿಕ್ಕಿಲ್ಲ. ಗೌರ್ಮೆಂಟಿಗೆ ಗೊತ್ತಾದ್ರೆ ಎಂತಾಗ್ತಾರೆ, ನಮ್ಮನ್ನು ಒಳಗೆ ಎಳಿತಾರೆ. ಹಾಗಾಗಿ ಆದ್ರೆ ಇವರಿಗೆ ಪತ್ರ ಎಲ್ಲ ಇತ್ತು. ಯಾರಿಗೆ? ಮಾಧವೇಂದ್ರ ಪುರಿ ಹತ್ರ ಪತ್ರವನ್ನು ತೋರಿಸಿದ್ರು, ಮತ್ತೆ ಬಿಟ್ರು. ಶ್ಲೋಕ 184. ಮ್ಲೇಚ್ಛ ದೇಶ ದೂರ ಪಾತ ಜಗತಿಯ ಪಾರ ಹೇ ಮಾತೆ ಚಂದನಾನಿ ಬಾನಾಯಿಯೇ ವಿಚಾರ. ಪೂರಿಯವರು ಮೊಹಮ್ಮದೀಯರ ಆಳ್ವಿಕೆಗೊಳಪಟ್ಟಿದ್ದ ಪ್ರದೇಶಗಳನ್ನು ಹಾದು ಬರಬೇಕಿತ್ತು. ಅಲ್ಲೆಲ್ಲ ಅಮಿತ ಸಂಖ್ಯೆಯ ಕಾವಲು ಭಟರಿರುತ್ತಿದ್ದರು. ಬೇರೆ ಇಷ್ಟಾದರೂ ಬೃಂದಾವನ ಸೇರಲು ತಾವು ಮಾಡುತ್ತಿದ್ದ ದೀರ್ಘ ಪ್ರಯಾಣದ ಕಾಲದಲ್ಲಿ ಮಾಧವೇಂದ್ರ ಪುರಿ ಅವರು ಇನಿತು ಆತಂಕ ಪಡಲಿಲ್ಲ. ನೋಡಿ, ಆ ಟೈಮಲ್ಲಿ ಫುಲ್ ಮೊಹಮ್ಮದ್ ಮುಸ್ಲಿಮ್ಸ್ ಇದ್ದದ್ದು ಜಾಸ್ತಿ, ಅವ್ರದ್ದೇ ರೂಲಿಂಗ್ ಇತ್ತು. ಹಾಗೆ ಅದನ್ನು ಕೊಂಡೋಗೋದಾದ್ರೆ ಅವರ ಪ್ರದೇಶವನ್ನು ಹಾದು ಹೋಗಬೇಕಿತ್ತು. ತುಂಬಾ ಕಾವಲೆಲ್ಲ ಇತ್ತಂತೆ.
ಆದ್ರೆ ಇವರು ಆತಂಕ ಪಡಲಿಲ್ಲ. ಯಾರು? ಮಾಧವನಪುರಿ ಅವರು. ಅವರಿಗೆ ವೃಂದಾವನಕ್ಕೆ ಹೋಗ್ಲಿಕ್ಕೆ, ಗೋಪಾಲನಿಗೆ ಇಟ್ಕೊಂಡು ಹೋಗ್ಲಿಕ್ಕೆ. ಆದ್ರೂ ಕೂಡ ಅವರು ಆತಂಕ ಪಡಲಿಲ್ಲ. ಯಾಕೆ ಆತಂಕ ಪಡಲಿಲ್ಲ? ಯಾಕೆಂದ್ರೆ ಕೃಷ್ಣ ಇದ್ದಾನೆ ಅವರಿಗೆ. ಅವ್ರಿಗೆ ಯಾಕೆ ಟೆನ್ಷನ್ ಮಾಡಬೇಕು? ಈಗ ನಾವು ಆತಂಕ ಪಡ್ಬೇಕು, ಯಾಕಂದ್ರೆ ಕೃಷ್ಣ ನಮ್ಮೊಟ್ಟಿಗೆ ಇಲ್ಲ. ಯಾಕಂದ್ರೆ ನಾವು ಶುದ್ಧ ಭಕ್ತರಾಗ್ಲಿಲ್ಲ. ಶುದ್ಧ ಭಕ್ತರಿಗೆ ಯಾರ, ಈಗ ಪ್ರಭುಪಾದ್ ನೀವು ನಂಬಲಿಕ್ಕಿಲ್ಲ. ಅಮೆರಿಕಾಗೆ ಹೋಗಿ ಅಮೆರಿಕದ ಪ್ರೆಸಿಡೆಂಟ್ಗೆ ನಿಕ್ಸನ್, ಯುವರ್ ನಿಕ್ಸನ್ ಈಸ್ ರಾಸ್ಕಲ್, ಯುವರ್ ನಿಕ್ಸನ್ ಈಸ್ ಫೂಲ್ ನಂಬರ್ 1. ಯಾರಿಗೆ ಈ ತಾಕತ್ತುಂಟು? ಅಮೆರಿಕಾಗೆ ಹೋಗಿ ಅಮೆರಿಕದ ಪ್ರೆಸಿಡೆಂಟ್ಗೆ ಬೈಯುವಂಥದ್ದು. ಈ ವಿಲ್ ಆಲ್ಸೋ ಹ್ಯಾವ್ ಬರ್ತ್ ಅಂಡ್ ಡೆತ್. ಯಾಕೆ? ಶುದ್ಧ ಭಕ್ತರು. ಈಗ ನಾವು ಅದನ್ನು ಹೇಳಿದ್ರೆ ನಮ್ಗೆ ಇಮಿಡಿಯೇಟ್ ಜೈಲ್ ಆಗ್ಬೋದು. ಜೈಲಾಗಿ ಕೂಡ ನಮ್ಗೆ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಶುದ್ಧ ಭಕ್ತರ ಹಾಗೆ ಅಲ್ಲ. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ ನೋಡಿ. ಪ್ರಭುಪಾದ್ ರಷ್ಯಾಕ್ಕೆ ಹೋದ್ರು. ಇದು ಲಾಸ್ಟ್ ಹೋದದ್ದು ಪ್ರಭುಪಾದ್. ಯಾಕಂದ್ರೆ ರಷ್ಯಾ ಅಂದ್ರೆ ಕಮ್ಯುನಿಸ್ಟ್ ಕಂಟ್ರಿ. ಕಮ್ಯುನಿಸ್ಟ್ ಅಂದ್ರೆ ದೇ ಆರ್ ಎಥಿಸ್ಟ್. ಅವರು ಭಗವಂತನ ಬಗ್ಗೆ ಎಲ್ಲ ಜಾಸ್ತಿ ನಂಬೋದಿಲ್ಲ. ಹಾಗೆ ಪ್ರಭುಪಾದ್ ಹೋದ್ರು. ಲಾಸ್ಟ್ಗೆ ಹೋಗುವಾಗ ಮಾಸ್ಕೋ ಏರ್ಪೋರ್ಟ್ ಅಲ್ಲಿ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಬಿಡ್ಲಿಲ್ಲ. ಪ್ರಭುಪಾದದ ಭಗವದ್ಗೀತೆ ಪುಸ್ತಕ ಇತ್ತು, ಮತ್ತೆ ಪ್ರಭುಪಾದ್ ಸ್ಯಾಫ್ರಾನ್ ಅಲ್ಲಿ ಇದ್ರು. ಮತ್ತೆ ಒಳಗೆ ಕರ್ಕೊಂಡು ಹೋದ್ರು. ಕರ್ಕೊಂಡೋಗಿ ಫುಲ್ ಚೆಕಿಂಗ್ ಆಯ್ತು. ಲಾಸ್ಟ್ಗೆ ಇಮಿಗ್ರೇಷನ್ ಹೆಡ್ ಬಂದ. ಅವು ಬಂದು ಫುಲ್ ಹೀಗೆ ನೋಡಿದ. ಎಸ್, ಲೀವ್ ದಿಸ್ ಪರ್ಸನ್. ಪ್ರಭುಪಾದನ್ನು ಬಿಟ್ರಂತೆ. ಈಗ ನಾನು ನಿಮ್ಮಲ್ಲಿ ಕೇಳುವಂತ ಪ್ರಶ್ನೆ, ಯಾಕೆ ಪ್ರಭುಪಾದನ್ನು ಕಸ್ಟಡಿಗೆ ಕೊಂಡೋಗ್ಲಿಲ್ಲ? ಯಾಕೆ ಪ್ರಭುಪಾದನ್ನು ಬಿಟ್ರು? ಎಸ್, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಉತ್ತರ ಗೊತ್ತಿದ್ದವರು. ಯಾಕೆ ಪ್ರಭುಪಾದನ್ನು ಕಸ್ಟಡಿಗೆ ಕೊಂಡೋಗ್ಲಿಲ್ಲ? ಯಾಕೆ ಪ್ರಭುಪಾದನ್ನು ಬಿಟ್ರು? ಎಸ್, ಯಾರಿಗೆ ಗೊತ್ತುಂಟು ಉತ್ತರ ಗೊತ್ತಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಮತ್ತೆ ಸಾಧ್ಯವಾದಷ್ಟು ಒಂದು ಲೈನಲ್ಲಿ ಹೇಳಿ ಉತ್ತರ, ಜಾಸ್ತಿ ತುಂಬಾ ಹೇಳ್ಬೇಡಿ. ಓಕೆ, ಎಸ್. ಶ್ವೇತಾ ಕುಲಕರ್ಣಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಅವ್ರ ಜೊತೆ ಕೃಷ್ಣ ಇದ್ರು. ಓಕೆ, ಎಸ್. ಬೇರೆಯವರು ಫೈನ್ ಆನ್ಸರ್. ಇನ್ನು ಫೈನ್ ಆನ್ಸರ್ ಶಕುಂತಲಾ ಕೊಟ್ಟಾರಿ. ಎಸ್, ಹೇಳಿ. ಭಗವದ್ಗೀತೆ ಬುಕ್ ಅವರ ಹತ್ರ ಇತ್ತ, ಹಾಗೆ ಭಗವದ್ಗೀತೆ ಪುಸ್ತಕ ಇತ್ತು. ಓಕೆ, ಎಸ್. ಬೇರೆಯವರು ನೋಡಿ, ಅವರೆಲ್ಲ ಭಗವದ್ಗೀತೆ ಪುಸ್ತಕ ನಂಬುವುದಿಲ್ಲ. ಓಕೆ, ರಾಘವ್ ಹೇಳಿ. ಹಾಗೆ ಕಾಣಿಸ್ತಿದ್ರು, ಅದಕ್ಕಾಗಿ ಬಿಟ್ರು. ಸಾಧು ಹಾಗೆ ಕಾಣಿಸ್ತಿದ್ರು, ಸಾಧು ಸಂತರ ಕಾಣಿಸ್ತಿದ್ರು, ಅದಕ್ಕಾಗಿ ಬಿಟ್ರು ಪ್ರಭುಜಿ. ಸಾಧು ಸಂತರಲ್ಲ. ಓಕೆ, ಎಸ್. ಆಶಾ, ಎಸ್, ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಅವರು ಸ್ಯಾಫ್ರಾನ್ ಹಾಕಿದ್ರಲ್ಲ, ಅದಕ್ಕೋಸ್ಕರ ಬಿಟ್ರು. ಇಲ್ಲ, ಅವ್ರು ನಂಬುದಿಲ್ಲ ಸ್ಯಾಫ್ರಾನ್ ಇದನ್ನೆಲ್ಲ ನಂಬುದಿಲ್ಲ. ಓಕೆ, ಉಮಾದೇವಿ, ಎಸ್, ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಅವ್ರ ಹತ್ರ ಬೇರೆ ಯಾವ್ದು ಏನು ಇತ್ತಿಲ್ಲ. ಕೃಷ್ಣನ್ ಬುಕ್ ಅವ್ರ ಭಕ್ತಿ ಮಾಡ್ತಿದ್ರಲ್ಲ, ಆ ಬುಕ್ಗಳು ಮಾತ್ರ ಇತ್ತು ಪ್ರಭುಜಿ. ಓಕೆ, ಎಸ್. ನಿಮ್ಗೆ ಆನ್ಸರ್ ಸಿಗ್ಲಿಲ್ಲ. ಶಿವಪ್ರಸಾದ್ ಸಂಪಿಗೆ ಹೇಳಿ. ಅವ್ರನ್ನ ಬಂದ್ಸೋದಕ್ಕೆ ಯಾವ್ದೇ ಕಾರಣಗಳಿರ್ಲಿಲ್ಲ. ಕಾರಣ ಇರ್ಲಿಲ್ಲ. ಓಕೆ, ಎಸ್. ಶ್ವೇತಾ ಅವರೇ, ಎಸ್, ಹೇಳಿ. ಪ್ರಭುಜಿ, ಅವರು ಪ್ರಭುಪಾದ್ರನ ಅವ್ರ ದೇವ್ರ ಸ್ವರೂಪ ಅದು ಕಾಣಿಸಿರುತ್ತೆ ಪ್ರಭುಜಿ ಅವ್ರಿಗೆ. ಅಲ್ಲ ಅಲ್ಲ. ಎಸ್, ಯಾರು ಹೇಳ್ತೀರಿ? ಯಾರಿಗಾದ್ರೂ ಫ್ಲಾಶ್ ಹೊಡಿತಾ ಉಂಟಾ ಉತ್ತರ ಎಂತ ಅಂತ? ಎಸ್, ಚಂದ್ರಿಕಾ ಆರ್, ಎಸ್, ಹೇಳಿ. ಅಂದ್ರೆ ಮಾಯೆ ಅವ್ರನ್ನ ಮುಟ್ಟಕ್ಕಾಗ್ಲಿಲ್ಲ ಪ್ರಭುಜಿ. ಇಲ್ಲ. ಓಕೆ, ರೂಪಾ ಕುಮಟ್ಕರ್ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಅದು ಕೃಷ್ಣನ್ ಪರೀಕ್ಷೆ, ಹಾಗೆ ಅವರಿಗೆ ಅವಾಗ ಚೆಕಿಂಗ್ ಅಂತ ನೆನ್ಸಿದ್ರು. ಆಮೇಲೆ ಅದೇ ಭಗವಂತನೇ ಮನಸ್ಸಿನಲ್ಲಿ ಅವರಿಗೆ ಬೇರೆ ಅವ್ರ ಆಫೀಸರ್ ಇದ್ದಾರೆ ಹಾಗೆ. ನೋಡಿ, ಒಂದೊಂದು ಸಣ್ಣ ಇಮಿಡಿಯೇಟ್ ಪಟ್ ಸಣ್ಣ ಉತ್ತರ ಕೊಡಿ. ತುಂಬಾ ಓಕೆ. ಎಸ್, ಸುನೀತಾ, ಎಸ್, ಹರೇ ಕೃಷ್ಣ. ಅವರು ತುಂಬಾ ನಮ್ರತರಾಗಿದ್ರಲ್ಲ ಪ್ರಭುಜಿ. ಓಕೆ, ಎಸ್. ಲಕ್ಷ್ಮೀ ಕಾಂಬ್ಳೆ ಹೇಳಿ. ಎಸ್, ಲಕ್ಷ್ಮೀ ಕಾಂಬ್ಳೆ. ಎಸ್, ಲಕ್ಷ್ಮೀ ಕಾಂಬ್ಳೆ. ಹರೇ ಕೃಷ್ಣ ಪ್ರಭುಜಿ, ಅವರ ದೇಶ ವಿದೇಶಗಳಲ್ಲಿ ಕೃಷ್ಣ ಪ್ರಜ್ಞೆ ಮೂಡಿಸಿದ್ರ ಅಂತ ಹೇಳಿ ಪ್ರಭುಜಿ. ಇಲ್ಲ. ಓಕೆ,
ಎಸ್ ಪಂಕಜ ವಿಶ್ವನಾಥ್. ಅವ್ರು ಶುದ್ಧ ಭಕ್ತರು ಮತ್ತೆ ಈಸ್ ಏಬಲ್ ಟು ಆನ್ಸರ್ ಇನ್ ಇಂಗ್ಲಿಷ್. ಅವ್ರು ಏನೇ ಕ್ವಶನ್ ಕೇಳಿದ್ರು ಪ್ರಭುಜಿ. ಅಲ್ಲ, ಓಕೆ, ಎಸ್, ಓಕೆ, ಈಗ ಬಿಡಿ. ಎಸ್, ಇದು ಜಾಸ್ತಿ ಹೆಸರು ನಾನು ಹೇಳ್ತೇನೆ. ಓಕೆ, ಈಗ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಈಗ ಉದಾಹರಣೆಯಿಂದ ನಿಮ್ಗೆ ಅರ್ಥ ಆಗ್ಬೋದು. ಎಸ್, ಮಾಧವೇಂದ್ರ ಇವರು ಹರಿದಾಸ್ ಠಾಕೂರ್, ಯಾಕೆಂದ್ರೆ ಇದು ಮತ್ತೆ ಇದಕ್ಕೆ ಲಿಂಕ್ ಆಗ್ತದೆ. ಹರಿದಾಸ್ ಠಾಕೂರ್ ಸಿದ್ಧ ಬಕುಲ, ಮೊನ್ನೆ ಯಾತ್ರೆಗೆ ಬಂದಿದ್ದೀರಿ ಜಗನ್ನಾಥಪುರಿ, ಸಿದ್ಧ ಬಕುಲದಲ್ಲಿ ಇರ್ತಿದ್ರು. ಹಾಗಾಗಿ ಜನರು ಅಲ್ಲಿ ಬರ್ತಾ ಇದ್ರು ಅವರನ್ನು ನೋಡ್ಲಿಕ್ಕೆ. ಆದ್ರೆ ಅಲ್ಲಿ ಒಂದು ಹಾವು ಇತ್ತು, ಜನರೆಲ್ಲ ಹೆದರ್ತಾ ಇದ್ರು. ಸಿದ್ಧ ಬಕುಲನ ಫುಲ್ ಕಾಡು, ಈಗ ಕಾಡಲ್ಲ, ಈಗ ಸಿಟಿ ಆಗಿದೆ ಫುಲ್. ಅಲ್ಲಿ ಜನರೆಲ್ಲ ಹೆದರ್ತಾ ಇದ್ರು. ಒಂದ್ ದಿವಸ ಬರ್ತಾರೆ, ಬರುವಾಗ ಎಂತ ಆಗ್ತದೆ ಅಂದ್ರೆ ಅವರು ಹರಿದಾಸ್ ಅವರಿಗೆ ಹೇಳ್ತಾರೆ, ನಮ್ಗೆ ಡೈಲಿ ಇನ್ನೊಂದು ಬಂದು ನೋಡ್ಲಿಕ್ಕೆ ಇಚ್ಛೆ ಉಂಟು, ಆದ್ರೆ ಇಲ್ಲಿ ಹಾವು ಉಂಟು, ಹಾಗಾಗಿ ನಮ್ಗೆ ಬರ್ಲಿಕ್ಕೆ ಮನಸ್ಸಿಲ್ಲ. ಆಗ ಎಂತ ಆಗ್ತದೆ, ಹಾವು ಇಮಿಡಿಯೇಟ್ ಆಗಿ ಅಲ್ಲಿಂದ ಹೋಗ್ತದೆ. ಹರಿದಾಸ್ ಠಾಕೂರ್ ಎಂತ ಹೇಳುವುದಿಲ್ಲ, ಹರಿದಾಸ್ ಎಂತ ಹೇಳುವುದಿಲ್ಲ, ಜನರು ಹೇಳುವಾಗ ಹಾವು ಕೂಡ ಅಲ್ಲಿ ಇರ್ತದೆ, ಅಲ್ಲಿಂದ ಹೊರಟು ಹೋಗ್ತದಂತೆ ಹಾವು. ಎಸ್, ಈಗ ಇದಕ್ಕೆ ರಿಲೇಟ್ ಮಾಡ್ಬೋದು ಪ್ರಭುಪಾದಿದ್ ಮತ್ತೆ ಇದಕ್ಕೆ. ಎಸ್, ಈಗ ನಾನು ಹೇಳ್ತೇನೆ. ಓಕೆ, ಎಂತ ನೋಡಿ, ಸಾರಿ. ಎಸ್, ಶ್ರೀನಾಥ್ ಅವರೇ ಹೇಳಿ. ಎಸ್, ಹರೇ ಕೃಷ್ಣ. ಪ್ರಭುಜಿ, ಅವರ ಆತ್ಮದಲ್ಲಿ ಸಹ ಪರಮಾತ್ಮ ಇರ್ತಾನೆ. ಎಸ್, ಇದು ಆನ್ಸರ್. ಎಸ್, ವೆರಿ ಗುಡ್, ನನಗೆ ಈ ಆನ್ಸರ್ ಬೇಕಿತ್ತು. ಓಕೆ, ಹಾಗಾಗಿ ಹೇಗೆ ಅಂದ್ರೆ ಪ್ರಭುಪಾದ ಇರುವಂತದ್ದು ಶಿಷ್ಯರಿಗೆ ಹೇಳ್ತಾರೆ, ಪ್ರಭುಪಾದ್, ಯಾಕೆಂದ್ರೆ ಶಿಷ್ಯರು ಪ್ಯಾಂಟ್ ಡ್ರೆಸ್ ಅಲ್ಲಿ ಇದ್ರು, ತಿಲಕ್ಕೆಲ್ಲ ಹಾಕ್ಲಿಲ್ಲ. ಪ್ರಭುಪಾದ್ ಇದರಲ್ಲಿದ್ರು, ಭಗವದ್ ಬುಕ್ ಕೂಡ ಇತ್ತು. ಪ್ರಭುಪಾದ್ ಹೇಳ್ತಾರೆ, ಬಿಕಾಸ್ ಇನ್ ಹಿಸ್ ಹಾರ್ಟ್ ಪರಮಾತ್ಮ ಇಸ್ ದೇರ್, ಇನ್ ಮೈ ಹಾರ್ಟ್ ಆಲ್ಸೋ ಪರಮಾತ್ಮ ಇಸ್ ದೇರ್. ಪರಮಾತ್ಮ ಟೋಲ್ಡ್ ಹಿಮ್ ಲೆಟ್ ಹಿಮ್ ಗೋ. ಪ್ರಭುಪಾದ್ ಹೇಳುವಂಥದ್ದು. ಹಾಗಾಗಿ ಆ ಹಾವಿನ ಹೃದಯದಲ್ಲೂ ಕೂಡ ಪರಮಾತ್ಮ ಇದ್ದಾನೆ, ಹರಿದಾಸ್ ಠಾಕೂರ್ ಹೃದಯದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಈ ಜನರು ಯಾರು ನೋಡ್ಲಿಕ್ಕೆ ಅವರು ಹಾಗಾಗಿ ಪರಮಾತ್ಮ ಗೊತ್ತಾಗ್ತದೆ, ಅಲ್ಲಿಂದ ಹೋಗುವಂಥದ್ದು. ಹಾಗಾಗಿ ಯಾವುದೇ ಹಾವು ಯಾವುದೇ ಇರಲಿ, ಎಲ್ಲ ಹೃದಯದಲ್ಲಿ ಪರಮಾತ್ಮ ಇದೆ. ಹಾಗಾಗಿ ಶುದ್ಧ ಭಕ್ತರೊಟ್ಟಿಗೆ ಅವರು ಅಡ್ಜಸ್ಟ್ ಆಗಿರ್ತಾರೆ. ಈಗ ಹಾವು ನೋಡಿ, ಹಾವು ಹರಿದಾಸ್ ಅವ್ರಿಗೆ ಏನು, ಯಾಕಂದ್ರೆ ಅಡ್ಜಸ್ಟ್ ಆಗಿ ಉಂಟದು, ಅವ್ರಿಗೆ ಗೊತ್ತುಂಟು ಇದು ಶುದ್ಧ ಭಕ್ತ ಅಂತ. ಮುಟ್ಟುವುದಿಲ್ಲ, ಹರಿದಾಸ್ ಅವ್ರು ಮುಟ್ಲಿಲ್ಲ, ಅದು ಜನರಿಗೆ ಹೆದರಿಕೆ ಆಯ್ತು. ಅದೇ ರೀತಿ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ನವ ಬಂದ, ಎಲ್ಲ ಎದರಿ ಹೋದ್ರು, ಅಂದ್ರೆ ಎಂತದ್ದು ಮಾಡ್ತಾನೆ ಅಂತ. ಯಾಕೆಂದ್ರೆ ಅಲ್ಲಿ ಹೇಗೆಂದ್ರೆ ನೀವು ನಂಬ್ಲಿಕ್ಕಿಲ್ಲ, ಅಲ್ಲಿ ಪನಿಷ್ಮೆಂಟ್. ಈ PVC ಪೈಪ್ ಉಂಟಲ್ಲ, ನಾವು ಇದಕ್ಕೆಲ್ಲ ಮನೆಯದು ಇದಕ್ಕೆಲ್ಲ ಯೂಸ್ ಮಾಡ್ತೇವೆ. PVC ಪೈಪ್ ಅನ್ನು ಕಾಲಿಗೆ ಹಾಕುದಂತೆ, ಮತ್ತೆ ಇಲಿಯನ್ನು ಬಿಡುವಂಥದ್ದು ಆ ಪೈಪ್ನೊಳಗೆ. ಆ ಇಲಿ ಎಂತ ಮಾಡ್ತದೆ, ನಿಮ್ಮ ಪಾದವನ್ನು ಎಲ್ಲ ತಿಂದು ಬಿಡ್ತದೆ, ಮತ್ತೆ ನಿಮ್ಗೆ ನಡಿಲಿಕ್ಕೆ ಆಗುದಿಲ್ಲ. ಇಂಥ ಪನಿಷ್ಮೆಂಟ್ ಕಮ್ಯುನಿಸ್ಟ್ ಕಂಟ್ರಿಯಲ್ಲಿ, ಚೈನಾದಲ್ಲಿ ಮತ್ತೆ ರಷ್ಯಾದಲ್ಲಿ ಸಿವಿಯರ್ ಪನಿಷ್ಮೆಂಟ್. ನೀವು ಪ್ರಚಾರ ಮಾಡ್ಲಿಕ್ಕೆ ಇಲ್ಲ. ಮತ್ತೆ ಹೇಳಿದ್ರು ಪ್ರಭುಪಾದಿಗೆ, ವಾರ್ ಮಾಡಿದ್ರು, ಪ್ರಚಾರ ಮಾಡಿದ್ರೆ ಜೈಲಿಗೆ ಆಗ್ತೇವೆ ಅಂತ. ಹಾಗಾಗಿ ಪ್ರಭುಪಾದಿಗೆ ಪ್ರಚಾರ ಮಾಡ್ಲಿಕ್ಕಿಲ್ಲ. ಅದೇ ಪ್ರಭುಪಾದ ಎಂತ ಮಾಡಿದ್ರು, ಒಬ್ಬ ಹುಡುಗ ಅಲ್ಲಿ ಲೋಕಲ್, ಅವ ಪ್ರಭುಪಾದ ಶಿಷ್ಯರನ್ನು ಭೇಟಿಯಾಗಿ ಇವ ಜಾರ್ಜ್ ಹ್ಯಾರಿಸನ್ ಪೀಟರ್ಸ್ ಇದು, ಅವನ ನಮಗೆ CD ಬೇಕಂತ ಕೇಳಿದ್ರು. ಅದಕ್ಕೆ ಅವ ಇಲ್ಲ, ಅವನನ್ನು ಯಾರು ಭಕ್ತ ಮಾಡಿದ್ದಾರೆ, ಅವರ ಗುರು ಇದ್ದಾರೆ. ಮತ್ತೆ ಅವ ಬಂದು ಎಲ್ಲ ಭಗವದ್ಗೀತೆ ಜೆರಾಕ್ಸ್ ಎಲ್ಲ ಮಾಡಿದ. ಮತ್ತೆ ಪ್ರಭುಪಾದ ಅವನಿಗೆ 4 ದಿವಸ ಕೃಷ್ಣ ಪ್ರಜ್ಞೆಯ ರಸವನ್ನು ಹೇಳಿಕೊಟ್ರು. ಮತ್ತೆ ಪ್ರಚಾರ ಮಾಡಿದ್ರು ರಷ್ಯಾದಲ್ಲಿ. ಈಗ ರಷ್ಯಾದಲ್ಲಿ ತುಂಬಾ ಪ್ರಚಾರ ಆಗ್ತಾ ಉಂಟು. ಮತ್ತೆ ಅವನನ್ನು ಜೈಲಿಗೆ ಹಾಕಿದ್ದಾರೆ, ಅವನಿಗೆ ಬೇರೆ ಬೇರೆ ಟಾರ್ಚರ್ ಕೊಟ್ಟಿದ್ದಾರೆ. ಅದೇ ಪ್ರಭುಪಾದ್ ಎಂತ ಮಾಡಿದ್ರು, ಅಲ್ಲಿ ಪ್ರೀಚ್ ಮಾಡಲಿಲ್ಲ, ಖಾಲಿ ಅವನಿಗೆ ಮಾತ್ರ ಹೇಳಿಕೊಟ್ಟ. ಹಾಗಾಗಿ ಇದು ಭಗವಂತನ. ಹಾಗಾಗಿ ಇಲ್ಲಿ ಪೂರಿಯವರು ಮಹಮ್ಮದೀಯರ ಆಳ್ವಿಕೆ ಒಳಪಟ್ಟ ಪ್ರದೇಶಗಳನ್ನು ಹಾದು ಹೋಗಬೇಕಿತ್ತು. ಅಲ್ಲೆಲ್ಲ ಅಮಿತ ಸಂಖ್ಯೆ ಕಾವಲು ಭಟರಿದ್ದವರು ಬೇರೆ. ಇಷ್ಟಾದರೂ ವೃಂದಾವನ ಸೇರಲು ತಾವು ಮಾಡುತ್ತಿದ್ದ ದೀರ್ಘ ಪ್ರಯಾಣದ ಕಾಲದಲ್ಲಿ ಮಾಧವೇಂದ್ರಪುರಿಯವರು ಇಂತೂ ಆತಂಕ ಪಡಲಿಲ್ಲ. ನೋಡಿ, ಹಾಗೆ ಭಕ್ತ ಆತಂಕ ಪಡುವುದಿಲ್ಲ. ನಾವು ಆತಂಕದಲ್ಲಿ ಇರುವಂಥದ್ದು.
ಎಂತ ಆಗ್ತದೆ ಎಲ್ಲ ವಿಷಯದಲ್ಲಿ. ಮಗನಿಗೆ ಎಂತ ಆಗ್ತದೆ, ಮಗಳಿಗೆ ಎಂತ ಆಗ್ತದೆ, ನನಗೆ ಎಂತ ಆಗ್ತದೆ, ನಾವು ಆತಂಕದಲ್ಲಿ ಇರುವಂಥದ್ದು. ಶುದ್ಧ ಭಕ್ತರು ಆತಂಕ ಇಲ್ಲ, ಅವರು ಟೋಟಲ್ ಕೃಷ್ಣನ ಪಾದದಲ್ಲಿ ಅಬ್ಸಾರ್ವ್ ಆಗಿದ್ದಾರೆ. ಎಸ್ 185. ಹರೇ ಕೃಷ್ಣ. ಗಂಗೆ ಏಕಾವತಾನಾಹಿ ಘಟಿದಾನಾದಿತೆ ತಥಾಪಿ ಉತ್ಸಾಹ ಬಾಡ ಚಂದನ ಲಾನಾಯೈತೆ. ಮಾಧವಪುರಿ ಅವರು ಜೇಬಿನಲ್ಲಿ ಒಂದು ಬಿಡಿಗಾಸು ಇರಲಿಲ್ಲ ನೋಡಿ, ಕಾಸು ಇರಲಿಲ್ಲ. ಭಕ್ತನಿಗೆ ಕಾಸು ಯಾಕೆ, ಕೃಷ್ಣ ಇದ್ದಾನೆ. ಆದರೂ ಸುಂಕದ ಕಟ್ಟೆಯ ಅಧಿಕಾರಿಗಳನ್ನು ಎದುರಿಸುವಲ್ಲಿ ಅವರು ಹೆದರಲಿಲ್ಲ. ಗೋಪಾಲನಿಗಾಗಿ ಶ್ರೀಗಂಧದ ಹೊರೆಯನ್ನು ಬೃಂದಾವನಕ್ಕೆ ಒಯ್ಯುವ ಕಾಯಕದಲ್ಲಿ ಅವರು ಸಂತೋಷಗೊಂಡು. ಈಗ ಪ್ರಭುಪಾದ್ ಕೂಡ 40 ರೂಪಾಯಿ ಇಟ್ಕೊಂಡು, ನಿಮ್ಗೆ ನಗಲಿಕ್ಕೆ ಬರುವುದು 40 ರೂಪಾಯಿ ಇಟ್ಕೊಂಡು ಅಮೆರಿಕಕ್ಕೆ ಹೋಗ್ಲಿಕ್ಕೆ ಉಂಟ. ಆದ್ರೆ ಪ್ರಭುಪಾದಿಗೆ ಕೃಷ್ಣ ಇದ್ದಾನೆ ಗೊತ್ತುಂಟು. ಕೃಷ್ಣ ಬಿಡುವುದಿಲ್ಲ ಶುದ್ಧ ಭಕ್ತರನ್ನು. ಶುದ್ಧ ಭಕ್ತರಿಗೆ ಯಾವಾಗಲೂ ಇದ್ದಾನೆ. ಅದೇ ರೀತಿ ಮಾದನಪುರಿಯವರ ಜೇಬಿನಲ್ಲಿ ಎಂತ ಇರಲಿಲ್ಲ, ಆದ್ರೂ ಕೂಡ ಅಧಿಕಾರಿಗಳಿಗೆ ಹೆದರ್ಲಿಲ್ಲ ಅಂದೆ ಅವರು. ಯಾಕೆ ಹೆದರ್ಬೇಕು ಅವರು? ಯಾಕೆಂದ್ರೆ ಅವರು ಟೋಟಲ್ ಕೃಷ್ಣನ ಪಾದದಲ್ಲಿ ಅಬ್ಸಾರ್ವ್ ಆಗಿದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಇದು ನಮ್ದು ಡಿವೋಟಿ, ನಂದು ಸೀನಿಯರ್ ಡಿವೋಟಿ. ಅವರು ಕಳೆದ 98 ಇಯರ್ಸ್, ಆಲ್ಮೋಸ್ಟ್ 25 ವರ್ಷ ಆಯಿತು ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ನನಗೆ ತುಂಬಾ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ತುಂಬಾ ಅವರಿಂದ ಗೈಡೆನ್ಸ್ ಸಿಕ್ಕಿದೆ. ಈಗ ಕೂಡ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ತುಂಬಾ ಅವರಿಂದ ತಿಳಿದೆ. ಹಾಗಾಗಿ ನಿಮಗೆ ಒಂದು ಸಣ್ಣ ಒಂದು ವಿಷಯ ಹೇಳ್ತೇನೆ. ಅವರು ಪುಸ್ತಕ ವಿತರಣೆ ಮಾಡುವಂತಹದ್ದು ಇದು 2014ರಲ್ಲಿ ಆದ ಘಟನೆ. ಅವರು ಪುಸ್ತಕ ವಿತರಣೆಗೆ ಹೋದ್ರು. ಅವರು ಟ್ರೈನಲ್ಲಿ ಹೋಗ್ತಾ ಇರುವಂತದ್ದು. ನಾನು ಕೂಡ ಅವರೊಟ್ಟಿಗೆ ಹೋಗ್ತಾ ಇದ್ದೆ. ತುಂಬಾ ಸತಿ ಹೋಗಿ ನಾನು ಕೂಡ ಒಬ್ಬನು ಕೂಡ ಹೋಗಿದ್ದೇನೆ. ಅವರೊಟ್ಟಿಗೆ ಕೂಡ ತುಂಬಾ ಇನಿಷಿಯಲ್ ನಾನು ಅವರೊಟ್ಟಿಗೆ ಹೋಗಿದ್ದೇನೆ, ಯಾಕಂದ್ರೆ ನನಗೆ ಟ್ರೈನ್ ಮಾಡಿದ್ದಾರೆ ಅವರು. ಹಾಗೆ ಒಂದ್ ದಿವಸ ಎಂತಾಯ್ತು ಅಂದ್ರೆ, ಅವರು ಹೇಗೆಂದ್ರೆ ಟಿಕೆಟ್ ಪಾಸ್ ಮಾಡ್ತಾರೆ. ಪಾಸ್ ಮಾಡಿ ಅವರಿಗೆ ಅದು ಎಂತಾಯ್ತು, ಮುಗ್ದದ್ದು ಕೂಡ ಗೊತ್ತಿರ್ಲಿಲ್ಲ. ಅಂದ್ರೆ 2 ದಿವಸ ಆಗಿತ್ತೇನ ಪಾಸ್ ಮುಗಿಯೋದು. ಕೆಲವು ಸಲ ಟಿಕೆಟ್ ಮಾಡಿದ್ರು ಕೂಡ ಕಣ್ಣೂರು ತನಕ ಮಾಡ್ತಾರೆ. ಆದ್ರೆ ಕೆಲವು ಸಲ ಸೀದಾ ಹೋಗ್ತಾರೆ. ಎಲ್ಲಿ ತನಕ? ಕಣ್ಣೂರಿಗೆ ಇಲ್ಲಿಂದ 2 ಗಂಟೆ, ಕ್ಯಾಲಿಕಟ್ ತನಕ ಹೋಗ್ತಾರೆ, ಮತ್ತೆ ಅಲ್ಲಿಂದ ವಾಪಸ್ ಬರ್ತಾರೆ. ಆ ರೀತಿಯೆಲ್ಲ ಆಗ್ತದೆ. ಹಾಗೆ ಎಲ್ಲ ಟಿಟಿನವರೆಲ್ಲ ಪರಿಚಯ ಇತ್ತು. ಹೆಚ್ಚಿನವ್ರ ಪರಿಚಯ ಅಂತ ಹೇಳುವುದಿಲ್ಲ ಟಿಟಿನವರು. ಆದ್ರೆ ಆ ಟೈಮಲ್ಲಿ ಒಬ್ಬ ಹೊಸ ಟಿಟಿ ಬಂದಿದ್ದ, ಮುಸ್ಲಿಂ ಟಿಟಿ. ಹಾಗೆ ಅವ ಎಂತ ಮಾಡಿದಂದ್ರೆ, ಕಣ್ಣೂರು ಹಾಗೆ ಸ್ವಲ್ಪ 2 ಗಂಟೆ 3 ಗಂಟೆ ಆಯಿತು. ಅಂದ್ರೆ ಟ್ರಾವೆಲಿಂಗ್ 3 ಗಂಟೆ, ಆಲ್ಮೋಸ್ಟ್ ಕ್ಯಾಲಿಕಟ್ಗೆ 4 ಗಂಟೆ. ಹಾಗೆ ನಡುವಲ್ಲಿ ಅವ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ದು. ನೆಕ್ಸ್ಟ್ ಸ್ಟೇಷನ್ ಪೊಲೀಸ್ ಬಂದ್ರು ಕ್ಯಾಲಿಕಟ್ ಅಲ್ಲಿ. ಅವರನ್ನು ಕೊಂಡೋಗಿ ಸ್ಟೇಷನ್ ಅಲ್ಲಿ ಇದ್ರು. ಆದ್ರೆ ಅವರು ತುಂಬಾ ಆಸ್ಟಿಲಿಟಿ. ಅವರು ದಿವಸಕ್ಕೆ ಒಂದೇ ಹೊತ್ತು ತಿನ್ನುವಂಥದ್ದು ಅಲ್ಲಿ. ಅಂದ್ರೆ ಅವ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಅಷ್ಟೇ. ಅಲ್ಲಿ ಅವರು ಜಪ ಮಾಡ್ತಾ ಇದ್ರು, ಫುಲ್ ಅಬ್ಸಾರ್ಬ್ ಆಗಿ ಜಪ ಮಾಡ್ತಾ ಇದ್ರು. ಅವರಿಗೆ 2-3 ದಿವಸದಿಂದ ತಿನ್ನೋದು ಕೂಡ ಅವ್ರಿಗೆ ಏನು ಇದಿಲ್ಲ, ಅಡ್ಡಿಲ್ಲ. ಮತ್ತೆ ನೆಕ್ಸ್ಟ್ ಡೇ ಲಾಸ್ಟ್ಗೆ ಸ್ಟೇಷನ್ ಅಲ್ಲಿ ಪೊಲೀಸ್ನವನಿಗೆ ಬೇಜಾರಾಯಿತು. 12 ಗಂಟೆಗೆ ಎಂತ ತಿನ್ನಿ ಬೇಡ ಅಂತೇಳಿ ಅವ್ರು ತಿನ್ನೋದಿಲ್ಲ ಹೊರಗೆ. ಮತ್ತೆ ಮರು ದಿವಸ 10 ಗಂಟೆಗೆ ಅವರನ್ನು ಸ್ಟೇಷನ್ ಇಂದ ಈ ಕೋರ್ಟಿಗೆ ಕೊಂಡೋದ್ರು. ಯಾಕೆಂದ್ರೆ ರೈಲ್ವೆ ಆಫೆನ್ಸ್ ಅಂದ್ರೆ ರೈಲ್ವೆ ಕೋರ್ಟಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಜಡ್ಜ್ ಹೇಳಿದ್ರಂತೆ, ಎಸ್ ನೀವು ಫೈನ್ ಕಟ್ಟಿ ಅಂತ, 1,000 ಫೈನ್ ಕಟ್ಟಿ ಅಂತ ಮಾಡಿದಕ್ಕೆ ಆಫೆನ್ಸಿಗೆ. ಅವ್ರು ಹೇಳಿದ್ರು, ನನ್ನ ಹತ್ರ ಹಣ ಇಲ್ಲ, ಕೃಷ್ಣನ ಹಣವನ್ನು ನಾನು ಫೈನ್ ಕಟ್ಟೋದಿಲ್ಲ. ನಿಮಗೆ ಎಂತ ಪನಿಷ್ಮೆಂಟ್ ಕೊಡಿ, ನಾನು ಸ್ವೀಕರಿಸ ಸಿದ್ಧನಿದ್ದೇನೆ. ಕಡೆಗೆ ಜಡ್ಜಿಗೆ ಬೇಜಾರಾಗಿ ಜಡ್ಜ್ ಎಂತ ಮಾಡಿದಂದ್ರೆ, ಇವರದ್ದು ಕೃಷ್ಣ ಬುಕ್ 2 ಭಗವದ್ಗೀತೆ ಬುಕ್, ಅದಕ್ಕೆ 1,000 ಆಗ್ತದೆ. ಅದನ್ನ 4 ಅಂತ ತಗೊಂಡ್ರು, 1,000 ಫೈನ್ ಇತ್ತು. ಅವರೇ ಹಣವನ್ನು ಕೊಟ್ಟರು, ಅವರನ್ನು ಬಿಟ್ರು.
ಹಾಗಾಗಿ ಭಕ್ತ ಜೇಬಿನಲ್ಲಿ ಹಣ ಇಲ್ಲದ್ರು ಕೂಡ ಭಗವಂತ ವ್ಯವಸ್ಥೆ ಮಾಡ್ತಾನೆ. ಮತ್ತೆ ಬಂದ್ರು. ಈಗ ನಾವಾದ್ರೆ ಎಂತ ಮಾಡ್ತಿದ್ದೆವು? ಎಸ್, ಜಡ್ಜಿಗೆ ಪನಿಷ್ಮೆಂಟ್ ಕೊಡುವ, 1,000 ಕೇಳಿದ್ದಾರೆ ಕೊಡುವ, ಮತ್ತೆ ಅಲ್ಲಿಂದ ಹೋಗುವ ಅಂತ. ಎಸ್, ಅವರು ನಾನು ನೀವೆಂತ ಪನಿಷ್ಮೆಂಟ್, ಇನ್ನು ನನಗೆ ಜೈಲಿಗೆ ಹಾಕ್ತೀರಾ, ಸ್ಟೇಷನ್ಗೆ, ನಾನು ಅಲ್ಲಿ ಇರ್ತೇನೆ. ಮಾಡುದಂತ ಅಲ್ಲಿ ಜಪ ಮಾಡುವಂಥದ್ದು, ಓದುವಂಥದ್ದು, ಎಂತ ಆಗ್ಲಿಲ್ಲ. ಹಾಗಾಗಿ ಭಕ್ತ ಇದನ್ನು ಟೆನ್ಷನ್ ಮಾಡ್ಲಿಕ್ಕಿಲ್ಲ. ಪ್ರಾಕ್ಟಿಕಲ್ ಆಗಿ ನಾವು ಇದನ್ನೆಲ್ಲ ಕಲಿಬೇಕು. ಜೇಬಿನಲ್ಲಿ ಒಂದು ಬಿಡಿಗಾಸು ಇರಲಿಲ್ಲ ಯಾರಿಗೆ, ಮಾಧವಪುರಿ. ಆದ್ರೂ ಕೂಡ ಅವರು ಅಧಿಕಾರಿಯನ್ನು ಎದುರಿಸುವಲ್ಲಿ ಹೆದರಲಿಲ್ಲ. ನೋಡಿ, ಇದೆಲ್ಲ ನಾವು ಇಮಿಟೇಷನ್ ಮಾಡ್ಲಿಕ್ಕಿಲ್ಲ. ಉನ್ನತ ಮಟ್ಟದ ಕೃಷ್ಣ ಪ್ರಜ್ಞೆ ಅಂದ್ರೆ ಮಾತ್ರ ಇದು ಸಾಧ್ಯ, ಇಲ್ಲದ್ರೆ ಆಗುದಿಲ್ಲ ಇದು. ನಾವು ಎಂತ ಹೇಳುವಂಥದ್ದು, ಎಸ್ ನಾನು ಕೂಡ ನಾಳೆ ಮಾಡ್ತೇನೆ, ಇಲ್ಲ. ಉನ್ನತ ಮಟ್ಟದ ಕೃಷ್ಣ ಪ್ರಜ್ಞೆ ಇರಬೇಕು, ಆಗ ಮಾತ್ರ ಸಾಧ್ಯ, ಇಲ್ಲದೆ ಆಗುದಿಲ್ಲ ಇದನ್ನೆಲ್ಲ ಮಾಡ್ಲಿಕ್ಕೆ. ಇದೆಲ್ಲ ನಮಗೆ ಕತೆ ಕೇಳಲಿಕ್ಕೆ ಒಳ್ಳೆಯದು, ನಾವು ಇದನ್ನು ಮಾಡ್ಲಿಕ್ಕೆ ನಮ್ಗೆ ಕಷ್ಟ. ಎಸ್, ಶ್ಲೋಕ 186, ಇವತ್ತಿನ ಲಾಸ್ಟ್ ಶ್ಲೋಕ. ರಗಾದ ಪ್ರೇಮರಾಯೇ ಸ್ವಭಾವ ಆಚಾರ ನಿಜ ದುಃಖ ವಿಘ್ನ ಆದಿರ ನಾ ಕರೆ ವಿಚಾರ. ಪ್ರಗಾಢ ಪ್ರೇಮರಾಯೇ ಸ್ವಭಾವ ಆಚಾರ ನಿಜ ದುಃಖ ವಿಘ್ನ ಆದಿರ ನ ಕರೆ ವಿಚಾರ. ಅನುವಾದ ಮತ್ತು ಭಾಗವತ ಇಂಗ್ಲಿಷ್ ಅಭಯಚರಣ ಭಕ್ತಿವೇದಾಂತ ಸ್ವಾಮಿ ಶಿಲ ಪ್ರಭುಪಾದ ಜಯ. ಉತ್ಕಟ ದೈವ ಪ್ರೇಮವು ತರುವ ಸ್ವಾಭಾವಿಕ ಫಲವೇ ಇದಾಗಿದೆ. ಸ್ವಂತದ ಅಸಂತೋಷಗಳನ್ನಾಗಲಿ ಬಂದೆರಗುವ ಅಡೆತಡೆಗಳನ್ನಾಗಲಿ ಭಕ್ತನು ಲೆಕ್ಕಿಸುವುದಿಲ್ಲ. ಇವತ್ತಿನ ಟೈಟಲ್ ಇದೆ, ಸ್ವಂತದ ಅಸಂತೋಷಗಳನ್ನಾಗಲಿ ಬಂದೆರಗುವ ಅಡೆತಡೆಗಳನ್ನಾಗಿ ಭಕ್ತನು ಲೆಕ್ಕಿಸುವುದಿಲ್ಲ. ಎಲ್ಲ ಸಂದರ್ಭಗಳಲ್ಲಿ ದೇವೋತ್ತಮ ಪರಮೇಶ್ವರನ ಸೇವೆ ಮಾಡುವುದೊಂದೇ ಅವನ ಅಪೇಕ್ಷೆಯಾಗಿರುತ್ತದೆ. ಹಾಗಾಗಿ ನಾನು ಭಗವಂತನಿಗೆ ಯಾವ ರೀತಿ ಸೇವೆ ಮಾಡುವಂಥದ್ದು ಇದೇ ತಲೆಯಲ್ಲಿರುವಂಥದ್ದು, ಎಂಥದ್ದು ಬರಲಿ. ಈಗ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇದು ಪ್ರಬೋಧಾನಂದ ಸರಸ್ವತಿ, ಈಗ ಅವರು ಸನ್ಯಾಸಿ, ವೃಂದಾವನದಲ್ಲಿ ಮೊದಲವರು ಬುಕ್ ಡಿಸ್ಟ್ರಿಬ್ಯೂಷನ್ ಟೀಮಲ್ಲಿ ಇದ್ರು. ಹಾಗಾಗಿ ಅವರನ್ನು RTO ನಿಲ್ಲಿಸಿದ್ರು. ನಿಮ್ಗೆಲ್ಲರಿಗೂ ಗೊತ್ತುಂಟು, ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ನಿಲ್ಲಿಸಿದ್ರು. ಅವ್ರದ್ದು ಬುಕ್ ಇದಿತ್ತು, ಯಾವುದು ವ್ಯಾನ್, ಆದ್ರೆ ಅದರಲ್ಲೇ ಅಡಿಗೆ ಮಾಡುವಂತ ವ್ಯವಸ್ಥೆ ಎಲ್ಲ ಉಂಟು, ಹಾಗೆ ಟೆನ್ಷನ್ ಇಲ್ಲ. ಹಾಗಾಗಿ ಅವ ನಿಲ್ಲಿಸಿ ಅವರನ್ನು ಅಲ್ಲಿ ಕಸ್ಟಡಿಗೆ ಕೊಂಡೋದದು. ಕಸ್ಟಡಿಗೆ ಕೊಂಡೋಗಿ ಅವರೆಂತ ಮಾಡಿದ್ರು, ಅವರಿಗೆ ಫೈನ್ ಕೇಳಿದ, ಎಷ್ಟು, ಅವ್ರು ಕೊಡ್ಲಿಲ್ಲ. ನಾವು ಇಲ್ಲೇ ಇರ್ತೇವೆ, ಫೈನ್ ಕಟ್ಟೋದಿಲ್ಲ, ನಾವು ಇಲ್ಲೇ ಇರ್ತೇವೆ. ಓಕೆ, ಅಲ್ಲಿ ಅವ್ರದ ಎಂತ ಹೇಳುವಂಥದ್ದು ಇದಿತ್ತು, ಯಾವುದು ಅಡಿಗೆ ಮಾಡುವಂತ ಗ್ಯಾಸ್ ಎಲ್ಲ ಇತ್ತು, ಮತ್ತೆ ಒಳಗೆಲ್ಲ ತರಕಾರಿ ರೈಸ್ ಎಲ್ಲ ಇತ್ತು. ಕಿಚಡಿ ಮಾಡ್ತಾ ಇದ್ರು, ಅಂದ್ರೆ 2 ಹೊತ್ತು ತಿಂತಾ ಇದ್ರು, ಬೆಳಿಗ್ಗೆ ಮತ್ತು ಸಂಜೆ. ಮತ್ತೆ ಎಸ್, ಬುಕ್ಟಿಶ್ವರನ್ ಇಲ್ಲ ಅಲ್ಲ, ಕೀರ್ತನ ಮಾಡ್ತಾ ಇದ್ರು, ಬೆಳಿಗ್ಗೆ ಸಂಜೆ ಎಲ್ಲ ಕೀರ್ತನ ಮಾಡ್ತಾ ಇದ್ರು. ಅವನಿಗೆ ಕಿರಿಕಿರಿ ಆಯ್ತು. ಲಾಸ್ಟಿಗೆ ದೊಡ್ಡ RTO ಅಂದ್ರೆ ಬರೆಯುವುದು ಹಾಗೆ, RTO ಫೈನ್ ಅಂದ್ರೆ ನಿಮ್ಗೆ 25,000, 30,000, 40,000 ಆ ರೀತಿ ಎಲ್ಲ, 50,000 ಈ ರೀತಿ ಎಲ್ಲ ಫೈನ್ ಬರೀತಾರೆ. ಕೆಲವು 1 ಲಕ್ಷ. ಇರೋಳು ನಮ್ಮಂತ ಕೊಡ್ಲಿಕ್ಕೆ ಅಷ್ಟು ಹಣ ಇಲ್ಲ. ಅಲ್ಲಿ ಟ್ಯಾಪ್ ವಾಟರ್ ಇತ್ತು, ಅಲ್ಲಿ ಸ್ನಾನ ಮಾಡಿ ಎಲ್ಲರೂ ಬ್ರಹ್ಮಚಾರಿ ಎಂತ ಟೆನ್ಷನ್, ಸ್ನಾನ ಮಾಡಿ ಬಸ್ ಇತ್ತು ಮಲಗಲಿಕ್ಕೆ, ಬಸ್ಸಲ್ಲಿ ಮಲಗ್ತಾ ಇದ್ರು. ಈ ರೀತಿ 4 ದಿವಸನು ಹಾಗೆ ಮಾಡಿದ. ಲಾಸ್ಟ್ಗೆ ಇವ ಬಿಡುದಿಲ್ಲ, ಅಂದ್ರೆ ಇವನಿಗೆ ಹಣ ಬೇಕಲ್ಲ. RTOದೆಲ್ಲ ಹಣ ಮಾಡೋದ್ರಲ್ಲಿ ಅವ್ರು ನಂಬರ್ 1. ಹಾಗೆ ಒಂದು ದಿವಸ ಎಂತ ಆಯ್ತಂದ್ರೆ, ಇವ ಕೂತ್ಕೊಂಡಿದ್ದ ಅವನ ಆಫೀಸಲ್ಲಿ, ಫ್ಯಾನ್ ಕೆಳಗೆ ಬಡ್ ಅಂತ ಬಿತ್ತಂತ ಅವನ ಟೇಬಲ್ಗೆ. ಅವನಿಗೆ ಇಮಿಡಿಯೇಟ್ ಕರೆದ, ಎಸ್ ನೀವು ಹೋಗಿ ಅಂತ ಹೇಳಿದ. ಇಮಿಡಿಯೇಟ್ ಕರೆದು ಹೋಗಿ. ಹಾಗಾಗಿ ಭಕ್ತ ರೆಡಿ, ಎಂತ ಮಾಡ್ಲಿಕ್ಕೆ ಕೂಡ ರೆಡಿ. ಆದ್ರೆ ಭಗವಂತ ಎಂತ ಮಾಡ್ತಾನೆ, ವ್ಯವಸ್ಥೆ ಮಾಡ್ತಾನೆ, ಅದಕ್ಕೆ ಭಗವಂತ ಮಾಡ್ತಾನೆ. ಆದ್ರೆ ನಾವು ಆ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಬೇಕು. ಹಾಗೆ ಇಲ್ಲಿ ಸ್ವಂತದ ಅಸಂತೋಷವನ್ನಾಗಲಿ ಬಂದಿರುವ ಅಡೆತಡೆಗಳನ್ನಾಗಲಿ ಭಕ್ತನು ಲೆಕ್ಕಿಸುವುದಿಲ್ಲ. ಭಕ್ತನಿಗೆ ಗೊತ್ತು, ನಾನು ಇರೋದು ಪ್ರಚಾರ ಮಾಡ್ಲಿಕ್ಕೆ, ಎಂತದೇ ಆಗಲಿ, ಇಲ್ಲಿ ಮಲಗ್ಬೇಕು, ಇಲ್ಲಿ ಮಲಗ್ತೇನೆ,
ಇಲ್ಲಿ ಪೈಪ ಅಡಿಯಲ್ಲಿ ಸ್ನಾನ ಮಾಡ್ಬೇಕು, ಮಾಡ್ತೇನೆ ನಾನು. ಯಾರಿಲ್ಲ, ರೆಡಿ. ಭಗವಂತ ವ್ಯವಸ್ಥೆ ಮಾಡ್ತಾನೆ. ಎಲ್ಲ ಸಂದರ್ಭ ದೇವತಾ ಪರಮೇಶ್ವರನ ಸೇವೆ ಮಾಡುವುದೊಂದೇ ಅವನ ಅಪೇಕ್ಷೆ ಆಗಿರುತ್ತದೆ. ಇದು ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್. ಎಸ್, ಈಗ ಭಾವಾರ್ಥ, ವೈಯಕ್ತಿಕ ಕಷ್ಟ ಸುಖಗಳನ್ನಾಗಲಿ ಎದುರು ಹಾಯುವ ವಿಘ್ನಗಳನ್ನಾಗಲಿ ಲೆಕ್ಕಿಸದಿರುವುದು ಗಾಢ ಕೃಷ್ಣ ಪ್ರೇಮವನ್ನು ಬೆಳೆಸಿಕೊಂಡವರಿಗೆ ಸಹಜ ಆಗಿದೆ. ಇದನ್ನು ನಾವು ಇಮಿಟೇಷನ್ ಮಾಡ್ಲಿಕ್ಕಿಲ್ಲ. ಇದು ಗಾಢ ಕೃಷ್ಣ ಪ್ರೇಮ ಇರುವವರು ಮಾತ್ರ. ನಮಗೆ ವೈಯಕ್ತಿಕ ಕಷ್ಟ ಸುಖ ಆಗುವಾಗ ನಾವು ಎಂತಾಗ್ತೇವೆ? ನಾವು ಡಿಬೇಟ್ ಆಗ್ತೇವೆ, ಭಕ್ತಿ ಬಿಟ್ಟು ಹೋಗ್ತೇವೆ. ನಮಸ್ಕಾರ, ನಿಮ್ಮ ಭಕ್ತಿ ಬೇಡ, ನಿಮ್ಮ ಕ್ಲಾಸ್ ಬೇಡ, ನಮಸ್ಕಾರ ಸರ್. ನಮಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್. ಹಾಗಾಗಿ ಉನ್ನತ ಮಟ್ಟದ ಕೃಷ್ಣ ಪ್ರೇಮವನ್ನು ಯಾರು ಬೆಳೆಸ್ಕೊಂಡಿದ್ದಾನೆ ಅವನಿಗೆ ಅವ ಲೆಕ್ಕಿಸುವುದಿಲ್ಲ. ನಾವಲ್ಲ, ನಾವು ಬೇಡ್ತೇವೆ, ನನಗೆ ಕೊಡ್ಬೇಡಪ್ಪ ಇಂಥದ್ದು ಕಷ್ಟ. ಮತ್ತೆ ಹೇಳ್ತೇವೆ ಕಷ್ಟ ಎಲ್ಲ ಇದಾಗ್ಲಿ ಮತ್ತೆ ನೋಡುವ, ನಾನು ಸರಿಯಾದ ಮೇಲೆ ನೋಡುವ, ಈಗ ಬೇಡ, ಈಗ ಭಕ್ತಿ ಬೇಡ, ಸ್ವಲ್ಪ ಸಮಯದ ನಂತರ ನೋಡು. ಇದು ನಮ್ಮ ಕಂಡೀಷನ್. ಆದ್ರೆ ಶುದ್ಧ ಭಕ್ತರ ಹಾಗೆ ಅಲ್ಲ, ಅವ್ರು ಲೆಕ್ಕಿಸುವುದಿಲ್ಲ. ಇಂತಹ ಭಕ್ತರು ದೇವೋತ್ತಮ ಪರಮಪುರುಷ ಅಥವಾ ಅವನ ಪ್ರತಿನಿಧಿಯಾದ ಗುರುವಿನ ಆಜ್ಞಾ ಪಾಲಕರಾಗಿರುವ ದೃಢ ನಿಶ್ಚಯ ಮಾಡಿರ್ತಾರೆ ನೋಡಿ. ಹಾಗೆ ಪ್ರಭುಪದಿರುವಂಥದ್ದು, ನಾವು ದೃಢ ನಿಶ್ಚಯ, ಡಿಟರ್ಮೈನ್, ದ್ವಂದ್ವ ಅಲ್ಲ. ದ್ವಂದ್ವ ಅಂದ್ರೆ ಎರಡು ಬೋಟಿ ಕಾಲಿಡುವಂಥದ್ದು. ಈ ಭಕ್ತಿ ಸ್ವಲ್ಪ ನಾವು ಡೈಲಿ 8 ರಿಂದ 9 ಕ್ಲಾಸ್ ಕೇಳುವ ಇವರು ಚೈತನ್ಯ ಜಯಂತ. ಮತ್ತೆ ನಮ್ದು ಭೌತಿಕ ನಮ್ದು ಎಂತ ಉಂಟು ಅದೆಲ್ಲ ನೋಡುವ. ಇದೆಲ್ಲ 1 ಗಂಟೆ ಸಾಕಪ್ಪ, 1 ಗಂಟೆ ಕೇಳುವ. ಈ ರೀತಿ ನಮ್ದು ಅಂದ್ರೆ ಸ್ವಲ್ಪ ಭೌತಿಕ, ಸ್ವಲ್ಪ ಆಧ್ಯಾತ್ಮಿಕ, ಸ್ವಲ್ಪ ಎಲ್ಲ ಎರಡು ಕೂಡ ಹೋಗ್ಬೇಕಪ್ಪ. ಖಾಲಿ ಒಂದು ಮಾಡಿದ್ರೆ ಎಂತ ಪ್ರಯೋಜನ ಉಂಟು? ಈ ರೀತಿ ನಮ್ದು ದೃಢ ನಿಶ್ಚಯ ಇಲ್ಲ. ನಾವು ದ್ವಂದ್ವ ಅಂದ್ರೆ ಎರಡು ಬೋಟಿ ಕಾಲಿಟ್ಟಿದ್ದೇವೆ. ಆದ್ರೆ ಇಂಥ ಭಕ್ತರು ಗುರುವಿನ ಆಜ್ಞಾ ಬಾಲಕರಾಗಿರುವ ದೃಢ ನಿಶ್ಚಯ ಮಾಡಿರುತ್ತಾರೆ ನೋಡಿ. ಫೋಮ್ ಫೇತ್ ಇದ್ರೆ ಮಾತ್ರ ನಮಗೆ ಇದು ಮಾಡ್ಲಿಕ್ಕೆ ಆಗ್ತದೆ. ಇದು ಕೆಲವೊಂದು ನಿಷ್ಠ, ಶ್ರದ್ಧಾದಲ್ಲಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ವ್ಯತ್ಯಾಸ ಉಂಟು ಶ್ರದ್ಧಾ ಮತ್ತೆ ನಿಷ್ಠಕ್ಕೆ. ಎರಡು ಕೂಡ ಫೈತೆ, ಆದ್ರೆ ಇದು ಫೋಮ್ ಅಲ್ಲ ಶ್ರದ್ಧೆ, ಇದು ಫೋಮ್ ಫೈತ್. ಯಾವ್ದು ನಿಷ್ಠ. ಹಾಗೆ ಭಕ್ತರು ದೃಢ ನಿಶ್ಚಯ ಮಾಡಿರುತ್ತಾರೆ. ಎಲ್ಲ ಸಂದರ್ಭಗಳು ಗುಣತರವಾದ ಅಪಾಯ ತಟ್ಟಬಹುದಾದ ಸಂದರ್ಭಗಳಲ್ಲಿ ಕೂಡ ವಿಚಲಿತರಾಗುವುದಿಲ್ಲ. ಎಂಥದೇ ಬರಲಿ ಅವನಿಗೆ ಗೊತ್ತು, ನನ್ನ ಗೋಲ್ ಎಂತ ಅಂದ್ರೆ ಭಗವಂತನ ಸೇವೆ ಮಾಡ್ಲಿಕ್ಕೆ. ಇದಕ್ಕೆ ನಾನು ಎಂತ ಪ್ರಾಬ್ಲಮ್ ಫೇಸ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ. ಈ ಭಕ್ತರು ಮಹೋನ್ನತ ದೃಢ ನಿಶ್ಚಯದಿಂದ ಕಾರ್ಯೋನ್ಮುಖರಾಗಿರುತ್ತಾರೆ. ಪ್ರಭುವಿನ ದಾಸನ ಗಾಢ ಕೃಷ್ಣ ಪ್ರೇಮವನ್ನು ಈ ನಿಶ್ಚಯವು ಸಾಬೀತು ಮಾಡುತ್ತದೆ. ಇದು ಯಾಕೆ? ಪ್ರಭುವಿನ ದಾಸನ ಗಾಢ ಕೃಷ್ಣ ಪ್ರೇಮ ಇದ್ರೆ ಇದು ಈ ರೀತಿ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಶ್ರೀಮದ್ ಭಾಗವತದಲ್ಲಿ 10ನೇ ಪಾಯಿಂಟ್ 14.8 ಹೇಳಲಾಗಿ ಇಂತಿದೆ. ತತ್ತೇ ಅನುಕಂಪಂ ಸಮೀಕ್ಷಮಾನಃ. ಐಕ ಅಸ್ತಿತ್ವದ ಬೇಡಿಗಳನ್ನು ಕಳಚಿ ಹಾಕಲು ಗಂಭೀರವಾಗಿ ಅಪೇಕ್ಷಿಸುವವರು, ಗಾಢ ಕೃಷ್ಣ ಪ್ರೇಮವನ್ನು ಬೆಳೆಸಿಕೊಂಡಿರುವವರು ಎಷ್ಟೋ ತರದ ಅನುಕೂಲಗಳನ್ನು, ಬರ ಅಥವಾ ಅಭಾವವನ್ನು, ತೊಡಕುಗಳನ್ನು ಅಥವಾ ಅಸುಖವನ್ನು ಲಕ್ಷ್ಯಕ್ಕೆ ತಂದು ಕೊಳ್ಳುವುದಿಲ್ಲ ನೋಡಿ. ಹಾಗೆ ಯಾರಿಗೆ ಆ ಗಾಢ ಕೃಷ್ಣ ಪ್ರೇಮ ಉಂಟು ಅವನಿಗೆ ಯಾವುದು ಅನಾನುಕೂಲ, ಅಭಾವ, ತೊಡಕು, ಅಸುಖ ಇದಕ್ಕೆ ಯಾವುದಕ್ಕೂ ಲೆಕ್ಕ ಮಾಡುವುದಿಲ್ಲ. ಪರಿಪೂರ್ಣ ವೈಷ್ಣವನಲ್ಲಿ ಹೊರನೋಟಕ್ಕೆ ತೋರುವಂತೆ ಅಸಂತೋಷ ಅಥವಾ ಸಂಕಟವೇ ಆಗಿರುವುದಿಲ್ಲವೆಂದು ಪ್ರತಿಯಾಗಿ ದಿವ್ಯಾನಂದವಾಗಿರುತ್ತದೆ ಎಂದು ಹೇಳುತ್ತಾರೆ. ಹಾಗಾಗಿ ಭಕ್ತ ಅಂದ್ರೆ ಅವ ಯಾವಾಗಲೂ ದಿವ್ಯಾನಂದ ಹೇಳ್ತಾನೆ. ಈಗ ಹೊರನೋಟಕ್ಕೆ ನಮ್ಗೆ ಅಸಂತೋಷ, ನಾವು ನೋಡುವಂಥದ್ದು ದೇಹದ ಭಾವನೆಯಲ್ಲಿ, ಆದ್ರೆ ಅವ ಇಂಟರ್ನಲ್ ಆಗಿ ದಿವ್ಯಾನಂದದಲ್ಲಿದ್ದಾನೆ. ಶಿಕ್ಷಾಶಕದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ನೀಡುವ ಉಪದೇಶವು ಇದೇ ಆಗಿದೆ. ಆ ಶ್ರೀಶವ ಪಾದರತಾಂ ಪಿನಸ್ತುಮ ಅಂದ್ರೆ ಭಗವಂತ ನಾನಿನ್ನ ಗೊಂಬೆ, ನಿನ್ಗೆ ಎಂತ ಬೇಕಿದ್ರು ನೀನು ಮಾಡ್ಬೋದು, ನೀನ್ ಎಂತ ಬೇಕಿದ್ರು ಮಾಡು, ನೀನು ತೊಳಿತೀಯ ನಾನು ತೊಳಿಬೋದು, ಎಂತ ಬೇಕಿದ್ರು ಮಾಡು. ಇದು ಅರ್ಥ ಈ ಶ್ಲೋಕ.
ತೀವ್ರ ತೆರೆದ ಕೃಷ್ಣ ಪ್ರೇಮಿಯು ತನ್ನ ಸೇವಾ ಕಾಯಕದಿಂದ ಎಂದು ವಿಚಲನಾಗುವುದಿಲ್ಲ, ಡಿವಿಯೇಷನ್ ಆಗುವುದಿಲ್ಲ. ಅವನಿಗೆದುರಾಗುವ ಅಥವಾ ಒಡ್ಡಲಾಗುವ ಕಷ್ಟಗಳು, ವಿಘ್ನಗಳು ಏನೇ ಆದರೂ ಆತ ಹಿಂಜರಿಯುವುದಿಲ್ಲ. ಅಂದ್ರೆ ಅವ ಡಿಸೈಡ್ ಮಾಡಿದ್ದಾನೆ, ನಾನು ನನ್ನ ಈ ಲೈಫನ್ನು ಭಗವಂತನ ಸೇವೆಗೆ ಮುಡಿಪಾಗಿ ಇಟ್ಟಿದ್ದೇನೆ, ಎಂಥದೇ ಬರಲಿ ನಾನು ಮಾಡಲಿಕ್ಕೆ ರೆಡಿ. ಇದು ಭಕ್ತನ ನಿರ್ಧಾರ. ಎಸ್ ಒಂದ್ ನಿಮಿಷ ದಯವಿಟ್ಟು ಎಲ್ಲರಿಗೂ ನೋಡಿ. ನಾಳೆ ಚೈತನ್ಯ ಚರಿತಾಮೃತ ಕ್ಲಾಸ್ ಇಲ್ಲ. ನಾಳೆ ನಾನು ಶಿಕ್ಷಾಶ್ರಮ ಕ್ಲಾಸ್ ಮಾಡ್ತೇನೆ 7 ರಿಂದ 8. ಹಾಗಾಗಿ ನಾಳೆ ನಂದು ಭಗವದ್ಗೀತೆ ಕ್ಲಾಸ್ ಇವತ್ತು ಮುಗೀತದೆ. ಹಾಗಾಗಿ ನಾಳೆ 3 ಕ್ಲಾಸ್ನವರೆಗೂ, ಯಾಕಂದ್ರೆ ನಾನು ತುಳು ಕ್ಲಾಸ್ ಸಿಗುವುದಿಲ್ಲ, ನಾಳೆ ಕನ್ನಡ ಕ್ಲಾಸೇ. ಮತ್ತೆ ಎಲ್ಲ 6 ಗಂಟೆದ ಬ್ಯಾಚ್, 3 ಗಂಟೆದ ಬ್ಯಾಚ್, 7 ಗಂಟೆದ ಬ್ಯಾಚ್ ಮತ್ತೆ 9 ಗಂಟೆದ ಬ್ಯಾಚ್ನವರಿಗೆ ಶಿಕ್ಷಾಶ್ರಮ. ಹಾಗೆ ನಾಳೆ ನನ್ನ ಒಂದೇ ಕ್ಲಾಸ್ ಶಿಕ್ಷಾಶ್ರಮ ಕ್ಲಾಸ್ 7 ರಿಂದ 8:30 ತನಕ ಆಗ್ಬೋದು. ಹರೇ ಕೃಷ್ಣ, ಎಲ್ಲರೂ ಬನ್ನಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದ.